34ಕ್ಕೆ ಬಂದು ತಲುಪ್ತಾ ಇದೆ. ಉಳಿದಿರ್ತಕ್ಕಂಥ ಚೆಂಡು ಉತ್ತಮರಿಕ ಹೊಡೆತ. ಈ ರೀತಿಯ ಹೊಡೆತಗಳ ಅತ್ಯಗತ್ಯತೆ ಇದೆ. ಬೌಂಡ್ರಿಗಳ ಮೇಲೆ ಬೌಂಡ್ರಿಗಳು ಬರ್ತಾ ಇದೆ. ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟವಾಗಿರುವುದರಿಂದ ಬೌಂಡ್ರಿಗಳನ್ನು ದಾಖಲಿಸುವ ಯಶಸ್ಸಿನಲ್ಲಿ ಬಿಚ್ಚು ಮತ್ತೆ ಸಚಿನ್ ಸಟಿ ಸ್ವಲ್ಪ ಮಟ್ಟಿನಲ್ಲಿ ಚೇತರಿಕೆ ಆಟವನ್ನು ತೋರ್ಪಡಿಸಿ ಈಗ ಮನಮೋಹಕ ಹೊಡೆತಗಳು ಗ್ರೌಂಡ್ ನ ಎಲ್ಲ ಮೂಲೆಯಲ್ಲಿ ಕೂಡ ಬೌಂಡ್ರಿಗಳನ್ನು ದಾಖಲಿಸಬಲ್ಲಂತ ಇರುವ ಆಟಗಾರರು ಯಶಸ್ವಿ ಆಟಗಾರಿಕೆ ನಜೀಶಿಗ ಮಧ್ಯಸ್ಥಗಾರಿಕೆಯಲ್ಲಿ ಗೂಟಕ್ಕೆ ಸ್ಪರ್ಶಿಸಿದೆ ಎನ್ನುವಂತ ವಿಚಾರ ಮಾಡ್ತಾರೆ. ನೇರವಾಗಿ ಗೂಟಕ್ಕೆ ನಿಜವಾಗಲೂ ಸ್ಪರ್ಶಿಸಿದೆ. ಆ ರೀತಿಯಲ್ಲಿ ಈಗ ಮೊದಲ ಆಘಾತ ತಂಡಕ್ಕೆ ಅವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಹೊಸ ಆಟಗಾರ ಅಂಕಲಿಕೆ ಬರ್ತಾ ಇದೆ. ಈಗ 38ಕ್ಕೆ 2.5 ಲಾಸ್ಟ್ 1 ಬೌಲ್ ರಿಮೈನಿಂಗ್. ಕೊನೆಯ ಒಂದು ಚೆಂಡು ಬಾಕಿ ಉಳಿತಾ ಇದೆ. $38 runs loss of 1 wicket. Excellent piece of batting. Last over 29 runs. 38 runs. Kukro Titans versus Bull 7. Great piece of batting. Excellent piece of batting. 38 runs. Loss of 1 wicket. Nazish, last 1 ball remaining. New batsman on the crease. Jairaj is striker region. Oh, that's a great shot. Excellent piece of boundary. इस तरह के अगर बल्लेबाजी करेंगे तो निश्चित रूप से एक टारगेट रचाएंगे. कोई इस तरह अगर बड़ा लक्ष्य यहाँ पर मेरे ख्याल से 2 ओवर के समाप्ति पर अभी तक यहाँ पर 3 ओवर की समाप्ति पर टीम का बढ़ता हुआ स्कोर भी पहुंच चुका है. यहाँ पर 42 रन 1 विकेट के नुकसान पर आखिरी 6 के शेष यहाँ पर देखना पड़ेगा. आखिरी गेंदबाज अजीत को बुलाया गया यहाँ पर. आखिरी ओवर अपने दूर वाली चोट से फिर से तैयार बॉलर अपनी बॉलिंग मार्ग पर. यहाँ पर ये गेंद यहाँ पर सीधे बल्ले के साथ खेलना चाहते थे. बॉलर फॉरन थ्रू में गेंद को कैरी किया. वहां पर कोई रनों का इजाफा नहीं. यहाँ पर फिर से तैयार अजीत. यहाँ पर सीधे बल्ले के साथ खेलना चाहते थे लेकिन थोड़ी उछलती हुई गेंद बैट के भी ऊपर वाले हिस्से के लगा था. निश्चित रूप से यहाँ पर नियम का उल्लंघन करते हुए यहाँ पर काफी जबरदस्त बल्लेबाजी अरबिक बल्लेबाज के रूप में अंकित के अंदर प्रवेश किया था. बिचू यहाँ पर 42 पर लॉस ऑफ 2 विकेट. बुल्स 7 काफी जबरदस्त साझेदारी. दोनों बल्लेबाज अंकित के अंदर प्रवेश किया था. यहाँ पर अभी 42 रन एक बड़ा टारगेट बचाने की पूरा कोशिश यहाँ पर जारी है. अजीत को बुलाया गया है. अजीत काफी जबरदस्त बॉलिंग यहाँ पर आखिरी क्षण में देखना पड़ेगा. नया बल्लेबाज अंकित के अंदर प्रवेश स्ट्राइकर रीजन पर. ये गेंद वहां पर सीधे बैट के बल्ले के साथ खेलना चाहते थे. ओवर पिच के थी वहां पर यॉर्कर लाइन डिलीवरी था. बैट्समैन प्ले अबाउट परफेक्टली. आउट ಬರ್ತಾ ಇದೆ. ಬೌಂಡ್ರಿ ಕ್ರಾಸ್ ಮಾಡಿದ್ರಿ. ಈ ರೀತಿಯಾಗಿ ನಿಯಮದ ಉಲ್ಲಂಘನೆ ಆಗ್ತಾ ಇದೆ. ಇನ್ನೊಂದು ಆಘಾತ ಬರ್ತಾ ಇದೆ. ಅದೇ ದೇಶಗಾರಿಕೆ ಭಾಗದಲ್ಲಿ ಈಗಾಗಲೇ ಒಂದೋಟವನ್ನು ದಾಖಲಿಸಿದೆ. 43ಕ್ಕೆ ಬಂದು ತಲುಪ್ತಾ ಇದೆ. ಬಹಳಷ್ಟು ಹೊಡೆದ ಕವರ್ಸ್ ಮೇಲ್ಭಾಗದಲ್ಲಿ ಮಕ್ಕಳ ಬೌಂಡ್ರಿ ಬರ್ತಾ ಇದೆ. ಕೊನೆಯ ಹಂತದ ಅಜಿತ್ನ ಎಸೆತಗಳು ಈ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿನಲ್ಲಿ ದುಬಾರಿಯಾಗಿ ಹೊರಹೊಮ್ತಾ ಇದೆ. ಈ ಬೌಂಡ್ರಿ ಎನ್ನುವಂಥದ್ದು ಪಂದ್ಯಾಟಕ್ಕೆ ಅತ್ಯಗತ್ಯತೆ ಇರ್ತಕ್ಕಂಥ ಬೌಂಡ್ರಿ.
ಈಗ ತೀರ್ ಔಟ್ ಸೈಡ್ ದಿ ಲೆಗ್ ಸ್ಟಂಪ್ ಆಗಿ ಬಂದಿರತಕ್ಕಂಥ ಚೆಂಡು ತೀರ್ಮಾನಕಾರ ಸುರೇಂದ್ರ ವೈಡ್ ಬಾಲ್ ಎಂಬ ತೀರ್ಪನ್ನು ಕೊಡ್ತಾ ಇದ್ದಾರೆ. ಬಹಳ ಉತ್ತಮ ರೀತಿಯಾಗಿರ್ತಕ್ಕಂಥ ಚೆಂಡು ವೈಡ್ ಬಾಲ್ ಮುಖಾಂತರವಾಗಿ 48ಕ್ಕೆ ಬಂದು ತಲುಪ್ತಾ ಇದೆ ಬುಲ್ಸ್ 7. ಒಂದು ಹಂತದಲ್ಲಿ ಟೂರ್ನಿಯಿಂದ ಸಂಪೂರ್ಣ ಹೊರಗಡೆ ಹೋಗಬೇಕಾಗಿರತಕ್ಕಂಥ ಒಂದು ತಂಡ ಮತ್ತೊಂದು ಚಾನ್ಸ್ ಅನ್ನು ಪಡ್ಕೊಂಡಿದೆ. ಆದ್ರೂ ಕೂಡ ಆರಂಭಿಕ ಹಂತದಲ್ಲಿ ಬಿರುಸಿನ ಹೊಡೆತಗಳನ್ನು ದಾಖಲಿಸಿ 48ಕ್ಕೆ ಬಂದು ತಲುಪ್ತಾ ಇದೆ. ಉತ್ತಮ ರೀತಿಯ ರೂಟ್ ರಕ್ಷಣೆ ಆಗ್ತಾ ಇದೆ. ಆರಂಭಿಕ ಹಂತದಲ್ಲಿ 3 ಅನವಶ್ಯಕ ಗೂಟ್ ರಕ್ಷಣೆ ಮುಖಾಂತರವಾಗಿ 12 ಓಟವನ್ನು ಅನವಶ್ಯಕವಾಗಿ ಬಿಟ್ಟುಕೊಟ್ಟಿರ್ತಕ್ಕಂಥ ತಂಡ. ಈಗ ಅಜಿತ್ ಸ್ವಲ್ಪ ಮಟ್ಟಿನಲ್ಲಿ ಒತ್ತಡ ಹೇರುವಂತ ಪ್ರಯತ್ನ ಕೊನೆ ಕ್ಷಣದಲ್ಲಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಮತ್ತೆ ಪುನಃ ಅಜಿತ್ ಔಟ್ ಸೈಡ್ ದಿ ಆಫ್ ಟಂಪ್ ವೈಡ್ ಬಾಲ್ ಎಂಬ ತೀರ್ಪು. ಓವರ್ ಕಂಪ್ಲೀಟ್ ಆಗ್ತಾ ಇಲ್ಲ. ಬಹಳಷ್ಟು ಕಾಲಾವಕಾಶದಿಂದ ಓವರ್ಗಳ ನಿರಂತರವಾಗಿ ದಾಖಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೊನೆಯ ಒಂದು ಚೆಂಡು ಬಾಕಿ ಉಳಿತಾ ಇದೆ. 3.5 ಚೆಂಡುಗಳ 49 ಅರ್ಧ ಶತಕಕ್ಕೆ 1 ಓಟ ದಾಖಲಿಸಬೇಕಾಗ್ತದೆ. ಅಜಿತ್ ಬಹಳಷ್ಟು ಹೊಡೆತ ನಿಯಮದ ಉಲ್ಲಂಘನೆ ಔಟ್. ಈ ರೀತಿಯಾಗಿ ಅರ್ಧ ಶತಕವನ್ನು ದಾಖಲಿಸಬೇಕಾಗ್ತದೆ. ಪಂದ್ಯಾಟವನ್ನು ಜಯಿಸಬೇಕಾದ್ರೆ ಕೋರ್ಕೋಲ್ ಟೈಟನ್ಸ್ 50 ಓಟವನ್ನು ದಾಖಲಿಸಿದ್ರೆ ಪಂದ್ಯಾಟದಲ್ಲಿ ಮೊದಲ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಕೋರ್ಕೋಲ್ ಟೈಟನ್ಸ್ ಜಯಿಸಬಹುದು. ಒಂದು ವೇಳೆ ಈ ವಿಚಾರ ತಲೆ ಕೆಳಗಾದ್ರೆ ಬುಲ್ಸ್ 7 ಮುಂದಿನ ಹಂತಕ್ಕೆ ತೇರ್ಗಡೆ ಆಗ್ತದೆ. ಆ ತರುವಾಯ ಈಗ ಆಲ್ಡಿ ಗ್ರೂಪ್ ವರ್ಸಸ್ ಆಗಿ 2ನೇ ಪ್ರೀ ಕ್ವಾರ್ಟರ್ ಸುರತ್ಕಲ್ ಫ್ರೆಂಡ್ಸ್. Kisan. ಬೌಂಡ್ರಿ ದಾಖಲಾತಿ ಆಗ್ತಾ ಇದೆ. ರಾಜೇಶ್ ಭರತ್ ಈ ಹಂತದಲ್ಲಿ ಆರಂಭಿಕ ಹಂತದಲ್ಲಿ ಒತ್ತಡ ಏರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸುನಿಲ್ ಮತ್ತೆ ಈಗ ಔಟ್ ಸೈಡ್ ಸ್ವಲ್ಪ ರೈಸಿಂಗ್ ಡೆಲಿವರಿ ಆಗಿತ್ತು. ಆ ನಿಟ್ಟಿನಲ್ಲಿ ಡಾಟೆಡ್ ಬೌಲ್ ಎಂಬ ತೀರ್ಪನ್ನು ಕೊಡ್ತಾ ಇದ್ದಾರೆ. ರಾಜೇಶ್ ಮತ್ತೆ ಸೂರ್ಯನ ಜೋಡಿ ಅಂಕಣದ ಒಳಭಾಗದಲ್ಲಿ ಕುರುಕುಲ್ ಟೈಟನ್ಸ್ ನ ಪರವಾಗಿ ಬೃಹತ್ ಮೊತ್ತವನ್ನು ಬೆನ್ನಟ್ಟಿಕೊಂಡು ಬಂದಿರತಕ್ಕಂಥ ಒಂದು ತಂಡ 50ರ ಟಾರ್ಗೆಟ್ಗೆ ತಲುಪಬೇಕು. ಪಂದ್ಯಾಟ ಜಯಿಸಬೇಕಾದ್ರೆ ಭಾರತ್ನ ಈ ಕುರುಕುಲ್ ಟೈಟನ್ಸ್ ಕೂಡ ಇದೇ ರೀತಿಯ ಪ್ರಾರಂಭಿಕೆಯನ್ನು ಕಂಡುಕೊಳ್ತಾ ಇದೆ. ಯಾವುದೇ ಹಂತಕ್ಕೂ ಕೂಡ ಪಂದ್ಯಾಟ ಬಿಟ್ಟುಕೊಳ್ಳಲಿಕ್ಕೆ ತಯಾರಿಲ್ಲ. ಲೈಟಿನ ಅಡಚಣೆ ಆಗ್ತಾ ಇದೆ. ಬಹುಶಃ ಹೊನರ ಬೆಳಕನ್ನು ಆನ್ ಮಾಡಿ, ಕೈ ಬಿಟ್ಟಲ್ಲಿ ಆನ್ ಮಾಡಿ.
ಲಕ್ಕದ ಬರೋ ಟೈಮ್ ತಿಕ್ಕೊಂಡು ಸ್ವಲ್ಪ ಬ್ಯಾಡ್ ಲೈಟ್ ಆಗಿದೆ. ಒಂದು 2 ನಿಮಿಷ ಕಾಲಾವಕಾಶ ಕೊಡಿ. ಈಗ ಲೈಟ್ ಅನ್ನ ಆನ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. YMS ಮ್ಯಾಂಗ್ಳೂರಿಯನ್ಸ್ ಪ್ರೀಮಿಯರ್ ಲೀಗ್ ಸೀಸನ್ 2ರ ಕ್ರಿಕೆಟ್ ಕೂಟದ ಪ್ರೀ ಕ್ವಾರ್ಟರ್ ಫೈನಲ್ ಇದರಲ್ಲಿ ನಡೀತಾ ಇದೆ. ಬಹಳಷ್ಟು ತಂಡಗಳು ಇಲ್ಲಿ ಭಾಗವಹಿಸಿದ್ರು ಕೂಡ ಈ ಹಂತದಲ್ಲಿ ಈಗ ನಾವು 4 ತಂಡಗಳನ್ನು ಗಳಿಸ್ತಾ ಇವೆ. ಇಲ್ಲಿ ಪಾರ್ಟಿಸಿಪೇಷನ್ ಮಾಡಿರತಕ್ಕಂತಹ ತಂಡಗಳು ಬಹಳಷ್ಟು ಪೈಪೋಟಿ ಮಾಡಿದ್ರು. ಅದೃಷ್ಟ ಕೈ ಕೂಡುವುದರ ಕಾರಣದಿಂದಾಗಿ ಈ ಟೂರ್ನಮೆಂಟ್ ಇಂದ ಹೊರಗಡೆ ಬಂದಿರತಕ್ಕಂತಹ ತಂಡಗಳು ತಮ್ಮ ಪಾರ್ಟಿಸಿಪೇಷನ್ ಅವಾರ್ಡ್ ಅನ್ನು ಪಡ್ಕೊಳ್ಬೇಕು. ಅಲ್ಲಿ ಸಂಪತ್ ಶೆಟ್ಟಿ ಮುಖ್ಯ ವೇದಿಕೆ ಹತ್ರ ಇದ್ದಾರೆ. ರಾಯಲ್ ಸ್ಟ್ರೈಕರ್ಸ್ ನ ಕಪ್ತಾನ ಆದಷ್ಟು ಬೇಗ ಅಲ್ಲಿ ಮೂಮೆಂಟೋ ಪಾರ್ಟಿಸಿಪೇಷನ್ ಅವಾರ್ಡ್ ಅನ್ನು ಪಡ್ಕೊಳ್ಬೇಕು. ಸಂಪತ್ ಶೆಟ್ಟಿ ಅಲ್ಲಿದ್ದಾರೆ. ಶ್ರೀಯುತ ಶ್ರೀನಾಥ್ ಅವರು ಈ ಮೂಮೆಂಟ್ ಅನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ರಾಯಲ್ ಸ್ಟ್ರೈಕರ್ಸ್ ನ ಕಪ್ತಾನ ಶ್ರೀನಾಥ್ ದಯವಿಟ್ಟು ಸಂಪತ್ ಶೆಟ್ಟಿ ಹತ್ರ ಹೋಗಿ ಈ ಒಂದು ಮೂಮೆಂಟ್ ಕೊಟ್ಟು ಪಾರ್ಟಿಸಿಪೇಷನ್ ಟೀಮ್ಗೆ ಗೌರವಿಸಬೇಕಾಗಿ ಹೇಳಿಕೊಡ್ತಾ ಇದ್ದೇನೆ. ಬಹಳಷ್ಟು ಪೈಪೋಟಿಯನ್ನು ಮಾಡಿರ್ತಕ್ಕಂಥ 4 ತಂಡಗಳನ್ನು ನಾವು ಗುರುತಿಸಿದ್ದೇವೆ. ಆ 4 ತಂಡಗಳು ಇಲ್ಲಿ ಪಾರ್ಟಿಸಿಪೇಷನ್ ಬಹಳಷ್ಟು ಸುಂದರವಾಗಿ ಮಾಡಿದ್ರು. ಅದೃಷ್ಟ ಮಾತ್ರ ಕೈ ಕೊಡುವುದರ ಕಾರಣದಿಂದಾಗಿ ಈಗ ಟೂರ್ನಮೆಂಟ್ ಇಂದ ಹೊರಗಡೆ ಬರ್ತಾ ಇದೆ. ಅದೇ ರೀತಿ 2ನೇ ತಂಡ R&R ಬಾಯ್ಸ್ ರಾಯಲ್ ಸ್ಟ್ರೈಕರ್ಸ್. 3ನೇ ತಂಡ ನಮ್ಮ ಕುಡ್ಲ. 4ನೇ ತಂಡ ಕುಂದಾಪುರ ಫ್ರೆಂಡ್ಸ್. ರಾಯಲ್ ಸ್ಟ್ರೈಕರ್ಸ್ ನ ಕಪ್ತಾನ ಅಲ್ಲಿ ಬರಬೇಕು. ಆ ಮೂಮೆಂಟ್ ಪಾರ್ಟಿಸಿಪೇಷನ್ ಅವಾರ್ಡ್ ಅನ್ನು ಪಡ್ಕೊಳ್ಬೇಕು. ಈಗ ಬೆಳಕಿನ ಸಹಕಾರ ಬರ್ತಾ ಇದೆ. ಪಂದ್ಯಾಟ ಒಳಗೆ ಸಾಗುವಂತ ಲಕ್ಷಣಗಳಿದೆ. ಈಗ ಅಲ್ಲಿ ಮೂಮೆಂಟ್ ಪಡ್ಕೊಳ್ಳಿ 4 ತಂಡಗಳು. ರಾಯಲ್ ಸ್ಟ್ರೈಕರ್ಸ್, R&R ಬಾಯ್ಸ್, ಅದೇ ರೀತಿ ನಮ್ಮ ಕುಡ್ಲ ಕುಂದಾಪುರ ಫ್ರೆಂಡ್ಸ್ ಗಳು. ಈ ರೀತಿಯಾಗಿ ರಾಯಲ್ ಸ್ಟ್ರೈಕರ್ಸ್ಗೆ ಶ್ರೀನಾಥ್ ಅವರು ಆ ಮೂಮೆಂಟ್ ಕೊಟ್ಟು ಗೌರವಿಸಬೇಕು. ಅದೇ ರೀತಿ R&R ಬಾಯ್ಸ್ ಗಳ ಕಪ್ತಾನನಿಗೆ ದಿವ್ಯ ಪ್ರಕಾಶ್ ಅವರು ಆದಷ್ಟು ಬೇಗ ಸಂಪತ್ ಅವರು ಬಂದು ಆ ಮೂಮೆಂಟ್ ಕೊಟ್ಟು ಗೌರವಿಸಬೇಕು. ಹಾಗೆ ನಮ್ಮ ಕೂಡಲ ತಂಡಕ್ಕೆ ಹರ್ಪಿತ್ ಅವರು ಈ ಮೂಮೆಂಟ್ ಕೊಟ್ಟು ಗೌರವಿಸಬೇಕು. ಅಲ್ಲಿ ವಿಕೆಟ್ ಕೀಪರ್ ನ ಹಿಂಭಾಗದಲ್ಲಿ ನಮ್ಮ ಬ್ಯಾನರ್ ಹತ್ರ ಹೋಗ್ಬೇಕು. ದಯವಿಟ್ಟು ಆ 4 ತಂಡಗಳು. ಅದೇ ರೀತಿ ಭಾಸ್ಕರ್ ಅವರು ಕುಂದಾಪುರ ಫ್ರೆಂಡ್ಸ್ ಅವರಿಗೆ ಆ ಪಾರ್ಟಿಸಿಪೇಷನ್ ಅವಾರ್ಡ್ ಅನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. YMS ಬ್ಯಾಂಗ್ಳೂರು ಪ್ರೀಮಿಯರ್ ಲೀಗ್ ಕೊನೆ ಹಂತದ ಪಂದ್ಯಾಟಗಳು ಅಂಕಣದ ಒಳಭಾಗದಲ್ಲಿ ಜಾರಿಯಲ್ಲಿದೆ. ಅಲ್ಲಿ ಸಂಪತ್ ಶೆಟ್ಟಿ ಕಾಯ್ತಾ ಇದ್ದಾರೆ.
ರಾಯಲ್ ಸ್ಟ್ರೈಕರ್ಸ್ಗೆ ಶ್ರೀನಾಥ್ ಅವರು, ಅದೇ ರೀತಿ R&R ಬಾಯ್ಸ್ಗೆ ದಿವ್ಯ ಪ್ರಕಾಶ್ ಮೂಮೆಂಟ್ ಕೊಟ್ಟು ಗೌರವಿಸಬೇಕು. ಹಾಗೆ ನಮ್ಮ ಕೂಡಲ ತಂಡಕ್ಕೆ ಹರ್ಪಿತ್ ರವರು ಪಾರ್ಟಿಸಿಪೇಷನ್ ಅವಾರ್ಡ್ ಅನ್ನು ಕೊಟ್ಟು ಗೌರವಿಸಬೇಕು. ಅದೇ ರೀತಿ ಕೊನೆಯ ತಂಡ ಕುದಾಪುರ ಫ್ರೆಂಡ್ಸ್ ಬಹಳಷ್ಟು ಪೈಪೋಟಿಯನ್ನು ಮಾಡಿದ್ರು, ಅದೃಷ್ಟ ಅವಕಾಶ ದೊರಕ್ತಾ ಇಲ್ಲ. ಈ ರೀತಿಯಾಗಿ ಅದೃಷ್ಟ ಕೈ ಕೊಟ್ಟಿರ್ತಕ್ಕಂಥ ತಂಡ ಅದು ಕುದಾಪುರ ಫ್ರೆಂಡ್ಸ್ಗಳು. ಅವರಿಗೂ ಕೂಡ ಭಾಸ್ಕರ್ ಅವರು ಆ ಪಾರ್ಟಿಸಿಪೇಷನ್ ಅವಾರ್ಡ್ ಅನ್ನು ಕೊಟ್ಟು ಗೌರವಿಸಬೇಕು. ಇವತ್ತಿನ ಬೆಳಗಿನ ಜಾಮನದಲ್ಲಿ ಬಹಳಷ್ಟು ಅದ್ದೂರಿಯಾಗಿ ನಡೆಯತಕ್ಕಂಥ YMS ಪ್ರೀಮಿಯರ್ ಲೀಗ್ ಹಾಗೂ ಮಂಗಳೂರಿಯನ್ಸ್ ಬಹಳಷ್ಟು ಯಶಸ್ವಿ ಪಂದ್ಯಾವಳಿಗಳು ನಡೀತಾ ಇದೆ. ಮೆನ್ಸ್ ವುಮೆನ್ಸ್ ಒಳಗೊಂಡಂತೆ ಬಹಳಷ್ಟು ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ಹೊಸ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಕೂಡ ಹೇಳ್ತಾ ಇದ್ದೇನೆ. ಅದೇ ರೀತಿ ಪಂದ್ಯಾಟ ಮುಂದುವರಿಕೆ ಆಗ್ತಾ ಇದೆ. ಈಗ ಸ್ವಲ್ಪ ವೇಟ್ ಮಾಡಿ. ಧನ್ಯವಾದ ಕುದಾಪುರ ಫ್ರೆಂಡ್ಸ್, ನಮ್ಮ ಕೂಡ್ಲ R&R ಬಾಯ್ಸ್, ರಾಯಲ್ ಸ್ಟ್ರೈಕರ್ಸ್. ಈ ರೀತಿಯಾಗಿ ನೀವು ಇನ್ನೂ ಕೂಡ ಪಂದ್ಯಾವಳಿಗಳಲ್ಲಿ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿ ಅಂತ ಹೇಳ್ತೇವೆ. ಅದೇ ರೀತಿ ಇನ್ನಿಂಗ್ಸ್ ಆರಂಭಕ್ಕೆ ಬರ್ತಾರೆ. 4ನೇ ಚೆಂಡು ಭರತ್, ಸೂಪರ್ ಆಗಿರ್ತಕ್ಕಂಥ ಚೆಂಡು, ಮಿಂಚಿನ ಗತಿಯ ಚೆಂಡು, ಗೂಟ್ ರಕ್ಷಕನ ಬೊಗಸೆಗೆ ಬರ್ತಾರೆ. ಸ್ವಲ್ಪ ಮಟ್ಟದಲ್ಲಿ ರೈಸಿಂಗ್ ಡೆಲಿವರಿ ಆಗಿತ್ತು. ಆ ಉಳಿಭಾಗದ ದಾಂಡಿಗ ಎದುರಿಸಲು ವೈಫಲ್ಯತೆ ಕಂಡು ಕೂಡ ಗೂಟ್ ರಕ್ಷಕನ ಬೊಗಸೆಗೆ ಬರ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಓಟಗಳ ಹೆಚ್ಚಳಿಕೆ ಬರ್ತಾ ಇಲ್ಲ. ಈಗ ಗೂಟ್ ರಕ್ಷಕನ ವೈಫಲ್ಯತೆ ಹೆಚ್ಚುವರಿಯನ್ನು ಕೇಳ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿನಲ್ಲಿ ಔಟ್ ಸೈಡ್ ಆಫ್ ಟಪ್ ಆಗಿ ಬಂದಿರತಕ್ಕಂಥ ಚೆಂಡನ್ನು ಗಮನಿಸಲಿಲ್ಲ. ಅನವಶ್ಯಕ 4 ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ ಗೂಟ್ ರಕ್ಷಕ. ಈ ಹಿಂದೆ ಕೂಡ ಕುರುಕೋಲ್ ಟೈಟನ್ಸ್ ನ ಪರವಾಗಿ ಗೂಟ್ ರಕ್ಷಕ 3 ಬೌಂಡ್ರಿಗಳನ್ನು ಸರಾಗವಾಗಿ ಬಿಟ್ಟಿದ್ರು. ಅದನ್ನ ಸೇಡು ಸಮೇತ ಈಗ ವಾಪಸ್ ಕೊಡ್ತಾ ಇದ್ದಾರೆ. ಈ ಹಂತದಲ್ಲಿ ಕುರುಕಾಲ್ ಟೈಟನ್ಸ್ ನ ಪರವಾಗಿ ಈಗ ಆರಂಭಿಕ ಸರಿದ ದಾಂಡಿಗರ ಭಾಷೆ ಯಶಸ್ವಿ ದಾಂಡಿಗತನ ತೋರ್ಪಡಿಸಿದರು. ಇನ್ನು ಕೂಡ 18 ಚೆಂಡು. ಕುರುಕಾಲ್ ಟೈಟನ್ಸ್ 38 ಓಟಗಳನ್ನು ದಾಖಲಿಸಲೇಬೇಕು ಜಯಿಸಬೇಕಾದ್ರೆ. ಆ ತರುವಾಯ ಸುರತ್ಕಲ್ ಫ್ರೆಂಡ್ಸ್ ನ ಕಪ್ತಾನ ಸುರತ್ಕಲ್ ಸ್ಟ್ರೈಕರ್ಸ್ ವರ್ಸಸ್ RD ಗ್ರೂಪ್ ನ ನಡುವಿನ ಪಂದ್ಯಾವಳಿ ನಡೀತದೆ. ಈ ಬಳಿಕ ಅತಿ ಶೀಘ್ರದಲ್ಲಿ ಆ ಪಂದ್ಯಾಟ ಜರುಗ್ತದೆ. ನಮ್ಮ ಮುಖ್ಯ ವೇದಿಕೆ ರೈಟ್ ಸೈಡ್ ಅಲ್ಲಿ ಸಂಪರ್ಕ ತಮಗಾಗಿ ಕಾಯ್ತಾ ಇದ್ದಾರೆ. ಕಪ್ತಾನ ಈರುವರು ಕೂಡ ಅಲ್ಲಿ ಬಂದು ಸಂಪರ್ಕಿಸಿ ನಾಣ್ಯ ಚಿಮಿಗೆಗಾಗಿ, ಅದೃಷ್ಟದ ನಾಣ್ಯ ಚಿಮಿಗೆಗಾಗಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಈ ಮೂಲಕವಾಗಿ ದಯವಿಟ್ಟಲ್ಲಿ ಸಹಕರಿಸಿ. 2 ತಂಡದ ಕಪ್ತಾನರು ಎಸ್ತುಗಾರಿಕೆ ಭಾಗದಲ್ಲಿ ಸಚಿನ್ ಮತ್ತೆ ಎಸ್ತುಗಾರಿಕೆ ಹೋಗ್ತದೆ. ಕಿಚ್ಚು ಲೀಲಾ ಜಾಲವಾಗಿ ದಬ್ಬೂರನ ಮುಖಾಂತರವಾಗಿ ಬೌಂಡ್ರಿ ಸೇರ್ಪಡೆ ಸುನಿಲ್ ನಾಡಿನ ಮುಖಾಂತರವಾಗಿ ಬರ್ತಾ ಇದೆ. ಹಂತದಲ್ಲಿ RD ಕಪ್ತಾನ್ ರಜಿತ್ ಎಲ್ಲಿದ್ರು ಕೂಡ ನಮ್ಮ ಜೊತೆ ಸಹಕರಿಸಿ. ಮುಖ್ಯ ವೇದಿಕೆ ರೈಟ್ ಸೈಡ್ ಅಲ್ಲಿ ತಮಗಾಗಿ ಟಾಸ್ಗಾಗಿ ಕಾಯ್ತಾ ಇದ್ದಾರೆ. ಜಾಣವೆ ಎಸ್ತುಗಾರಿಕೆ ಸ್ವಲ್ಪ ಮಟ್ಟಿನಲ್ಲಿ ತೀರ್ವನ್ನು ಕೊಡಬಲ್ಲಂತ ಎಸೆತಗಾರ ಬಿಚ್ಚು. ಈ ಹಂತದಲ್ಲಿ ಯಶಸ್ವಿ ಬೌಲಿಂಗ್. ಬ್ಯಾಟಿನ ಅಂಚಿಗೆ ಸವರಿತ್ತು, ನಿಯಮದ ಉಲ್ಲಂಘನೆ, ಶಿಕ್ಷಾ ಔಟ್. ಈ ರೀತಿಯಾಗಿ ಈಗ ಮೊದಲ ಆಘಾತ ಕುರ್ಕಾಲ್ ಟೈಟನ್ಸ್ ಆರಂಭಿಕ 1.3 ಚೆಂಡುಗಳ ಮುಕ್ತಾಯದ ಅಂಶವನ್ನು ಕೂಡ ಕಂಡುಕೊಂಡಾಗಿದೆ. ಉಳಿದಿರ್ತಕ್ಕಂಥ 15 ಚೆಂಡು 34 ಓಟಗಳನ್ನು ಗಳಿಸಲೇಬೇಕಾಗಿದೆ ಪಂದ್ಯಾಟವನ್ನು ಜಯಿಸಬೇಕಾದ್ರೆ. ಚೆಂಡು ತೀರಾ ಬಹಳಷ್ಟು ಇನ್ ಸ್ವಿಂಗ್ ಮಾಡಿದ ಬೌಲಿಂಗ್ ತೋರ್ಪಡಿಕೆ ಬರ್ತಾ ಇದೆ. ಚೆಂಡಿಗೆ ತಿರುವು ಕೊಡಬಲ್ಲಂತ ಎಸೆತಗಾರ ಈ ಹಂತದಲ್ಲಿ ಸ್ವಲ್ಪ ಮಟ್ಟಿನಲ್ಲಿ ದಾಂಡಿಗರನ್ನ ಕಟ್ಟಿ ಹಾಕುವಂತ ಪ್ರಯತ್ನ ಮಾಡ್ತಾ ಇದ್ದಾನೆ. 5ನೇ ಬಾರಿ ಸ್ವಲ್ಪ ಮಟ್ಟಿನಲ್ಲಿ ಔಟ್ ಸೈಡ್ ಔಟ್ ಕಂಪ್ ವೈಡ್ ಬಾಲ್ ಎಂಬ ತೀರ್ಪು ಕಲಾಂ ಕೊಡ್ತಾ
ಇದ್ದಾರೆ. ಸೂರತ್ಕಲ್ ಫ್ರೆಂಡ್ಸ್ ಆನ್ ದ ಟಾಸ್, ವೇಟಿಂಗ್ ಫಾರ್ ದ ಡಿಸಿಷನ್. ಅದೃಷ್ಟದ ನಾಡಿ ಚುಮೆಗೆಯಲ್ಲಿ ಈಗಾಗಲೇ ಆರ್ಡಿ ಗ್ರೂಪ್ ಸೂರತ್ಕಲ್ ಫ್ರೆಂಡ್ಸ್ ನಡುವಿನ ಪಂದ್ಯಾವಳಿ ನಡೀತದೆ. ಈಗ ಬರ್ತಾ ಇದೆ. ಈ ರೀತಿಯಾಗಿ ಈಗ ಸ್ವಲ್ಪ ಚೇತರಿಕೆಯನ್ನು ಕಂಡುಕೊಳ್ತಾ ಇದೆ ತಂಡ. 1.5 ಕೊನೆಯ ಒಂದು ಚೆಂಡು ಬೆಚ್ಚುವಿನ ಬಾಕಿ ಉಳಿತಾ ಇದೆ. 71ಕ್ಕೆ ಬಂದು ತಲುಪ್ತಾ ಇದೆ ತಂಡ. ಕುರ್ಕಾಲ್ ಟೈಟನ್ಸ್ ಮಾತ್ರ ಹೋರಾಟ ಮುಂದುವರಿಸ್ತಾರೆ ಇದೆ. ಕೊನೆಯ ಒಂದು ಚೆಂಡು ಸೂರತ್ಕಲ್ ಸ್ಟ್ರೈಕರ್ಸ್ ಕ್ಷೇತ್ರಕ್ಷಣನ ಆಯ್ದುಕೊಂಡಿದೆ. ಅತಿ ಶೀಘ್ರದಲ್ಲೇ ಸೂರತ್ಕಲ್ ಟೈಟನ್ಸ್ ನ ಆಟಗಾರರು ರೆಡಿ ಆಗಬೇಕು. ಅತಿ ಶೀಘ್ರದಲ್ಲೇ ಪಂದ್ಯಾಟ ನಡೀತದೆ. ಈಗ ಮುಂದಿನ ವೀಕ್ಷಕ ವಿವರಣೆಯಲ್ಲಿ ಕ್ರೀಡಾ ಚಿಕ್ವೇರ ನಮ್ಮ ಜೊತೆಗೆ ಆಂಗ್ಲ ಭಾಷೆಯಲ್ಲಿ ಮುಂದುವರಿಕೆಯನ್ನು ಮಾಡ್ತಾರೆ. ದಯವಿಟ್ಟು ಬನ್ನಿ ಮೇಡಮ್. ಪ್ರದೀಪ್ Thank you, Mr. Mansoor. Once again, a very good evening to all of you. So here we have the Kurkal Titans all batting and Ganesh Shetty, the bowler. Najeesh at the striker end. Here we go, Ganesh Shetty right up the wicket. This time to Najeesh and he gets straight bowling Ganesha. and it's an out. Bowling. The new batsman out here is Rashad. Remy. I couldn't see his face actually. So that's Remy out there. The new batsman Remy at the striker end, and once again Ganesh Shetty with his excellent bowling. He goes right on the wicket to Remy, hitting it straight down the ground. Save the keeper. Pass, Remy out. And Remy is out. That was a suicidal run out by Remy, just in and just out. Another new batsman, and that's Ajit. Pradeep. Shoaib. And the score is 25 for 3 wickets. Once again, Ganesh Shetty right at the wicket this time to Ajit. Timing sitte And a cheeky style for a boundary. Timing sitte lose it. And the score moves up to 29. 9 balls, 21 required. So what strategy is Ajit going to put in place along with his non-striker batsman? Get those runs on board and win his team. But at the same time, Ganesh Shetty also is smart enough to have a strategy. And here he goes once again, right on the way. It's time to straight down to the... And it's a one. Once again, Ganesh Shetty straight down the field. Bowling. Oh, wicket. A hat-trick for Ganesh Shetty. Last. ಆಯ್ತು ವಿಕೆಟ್ Another player on crease.
Venki. ಇವ್ರಿದ್ರು Ganesh is on fire with a hat trick. Once again, here he goes. Ganesh Shetty to the new player. Ball. Beating him out. No entry. That's an excellent piece of bowling by Ganesh. Seven balls, 20 required. What is going to happen? Let's wait and watch. Can Venki do some magic for his team? Once again, Ganesh has got it this time. Yes, No ball. Kachala. it's a no ball. ಸ್ಟಂಪ್ ಟಚ್ No ball. ಒಂದು ಬಾಲ್ ಬೀಟ್ ಮಾಡು ಇದು ಕೈಯಾಗೈತೆ ಅಂತ ಮಾಡು ಡಾಟ್ ಮಾಡಿ ನಂದು ನಾ ಮಾತಾಡೋದಿಲ್ಲ Once again, Ganesh, right on the wicket, this time to the Venki, hitting it straight out. Volley. Bowling. And the score is 35. 15 required of 15 runs required of the last over. The bowler is Gerard. ಅದು 2 ಗೋಲ್ ಬಾಕಿ ಉಳಿದಿತ್ತಲ್ಲ 8 ಗೋಲ್ ಬಾಕಿ ಇತ್ತಲ್ಲ 8 ಗೋಲ್ ಬಾಕಿ ಈ ಸೈಡ್ ಗೋಲ್ ಆಗಿರೋ ಆಡಿ ಕೊಡ್ತೀರಾ Will Venki get the 15 runs on the scoreboard for his team? Or will Gerard also exceptionally well bowled? So let's wait and watch what's going to happen in the last over. Once again, here he goes. Gerard, right around the wicket. It's a boundary. Ganesh not happy about it. Bharat not happy about ಉಲ್ಟಾ it. ಕೊಡ್ತಾರೆ But however, Venki is very happy about it because he has got a boundary. ಫಸ್ಟ್ ಓವರ್ ಯಾರು ಹಾಕಿರ 5 all. 2 ಪುಲ್ಟಾ ಸಾ With that, the score moves up to 43. 4 balls, 7 required to win. 4 balls, 7 required to win. ಗಟ್ಟಿಗೆ ಅನ್ಕಲ್ಲೇ ಬಚ್ಕೊಂಡ ಬೌಲಿಂಗ್ That's an exceptionally well bowling by Gerard. ಒನ್ ಬಾಲ್ ಡಾಟ್ ಮಾಡ್ಕೆ 3 balls, 7 required to win. ಒಂದು ಡಾಟ್ ಆಯ್ತು 3 balls, 7 required to win. What strategy Ajit is going to put in place? And once again, Gerard, here he goes. Happy, Ajit is not happy at all. ಒನ್ ಡಾಟ್ ಆಯ್ತು 2 balls, 7 required to win. 2 balls, 7 required to win.
Pressure building on the batsman. Rajat wants the boundary. Here he goes once again. Gerard, right arm rounding into the field wicket. Exceptionally super bowling by Gerard, giving no reach for the batsman to hit. One ball, 7 required to win. What will happen? Wide is very much required for Rajat to win this. And ಆ ಕಡೆಯಿಂದ ಬೋಲ್ ಬಿಟ್ಟಿರ್ತಾಳೆ ಬೋಲ್ ಆ ಕಡೆಯಿಂದ ಹಾಕಿದ್ರೆ ಅವನಿಗೆ ಅಂತ ಹೇಳುದು ಬೋಲ್ ಹಾಕಿ ಪಕ್ಷ ಬೋಲ್ ಹಾಕಿಲ್ಲ. Mr. Jairaj and Mr. Ajit kindly proceed to the commentary box. Mr. Ajit Bangera, paging Mr. Ajit Bangera. Paging for Mr. Prasad. Already Mr. Prasad. Mr. Ajit Bangera. ಎಷ್ಟೊತ್ತಿಗೆ ಅದಿಂದ ಬಿಟ್ಟರೆ Mr. Jairaj, paging for Mr. Jairaj. Mr. Jairaj. Paging for Mr. Jairaj. Paging for Mr. Jairaj. Mr. Jairaj. ಓಪನ್ ಆತಜಿ ಏನಿಲ್ಲ ಕೊಡಿ ಜಯರಾಜ್ ಜಯರಾಜ್ ಓಪನ್ ಆತ ಬರ್ತಾ ಹೊರಗೆ ಸದ್ಯ ಹಾಡು Critical friends and all. Critical friends have won the toss and elected to field first. So ladies and gentlemen, once again a very good evening to the Wilderness Cricket Tournament. We're almost heading towards the finale of it. Thank you for coming in large numbers and supporting the YMS tournament. It's been a great pleasure having you all here. Umpire ready, scorer ready. Let's start. Here we have bowler Sunil. What a fantastic opening by the batsman. Straight for a boundary. Ranjit.
Ranjit at the striker end, and here he goes once again, Sunil. Right up the wicket this time to the batsman. Super bowling this time. Excellent fielding, which has saved a couple of runs. Once again, here he goes. Sunil to Ranjit, straight down to the fielder. No damage, no run taken. Once again, here he goes. Sunil this time straight to the down to the ground. However, there is a fielder. Good piece of fielding, smart fielding. Here he goes. This time Ranjit hitting it straight down to the ground, and it's a boundary. And the score is 8 runs. 8. Once again, so here he goes, straight down. What an exceptional super bowling. The batsman was struck, surprised by it. At the end of the over, the score is 8 runs. Suman. Yet again, this time it is Suman, the new bowler, and Ajnes at the striker end. Right arm round the wicket this time to Ajnes, shooting it straight down to smart cheeky. That's a boundary. The score moves up to 12 runs. Paging for Mr. Ganesh Gowda. Paging for Mr. Ganesh Gowda. Another boundary. Super piece of batting by Ajnesh. Smart and cheeky. Once again, we have Suman right arm round the wicket. This time, another boundary. So boundary is flowing in at the moment. Ajnesh, smart and steady piece of batting, but that's putting a pressure on Suman. Some field changing done by Imam. Once again, here we have Suman right arm round the wicket to Ajnesh, and this time to the wicket keeper, but this time the wicket keeper does a good job. And it's a dot. Paging for Mr. Ganesh Gowda. Paging for Mr. Ganesh Gowda, please report to the commentary box. Another boundary, smart and cheeky style by Ajnesh. Here he goes, Suman, right up round against Ajnesh, trying something different, but however, no run. At the end of the over, the score is 24. 24 runs. Now we have the bowler, Iman.
Here he goes, Iman. This time to Ranjit. Straight down to the fielder. Ranjit is finding a lot of difficulty to find gaps to hit his boundaries. Sunil runs to Iman to give him some piece of advice. Set. Once again, here we go, Iman. Start Ranjit. ಆಕ್ಷನ್ ಮಾಡ್ತಿದ್ದೆ ಬ್ಯಾಕ್ ಬಾಡಿ ಕೊಡ್ತೀನಿ ಬಾಡಿ ಕೊಡ್ತೀನಿ ಆಕ್ಷನ್ ಮಾಡ್ತೀನಿ ಬಾಡಿ ಕೊಡ್ತೀನಿ ಬ್ಯಾಕ್ ಸೈಡ್ ಮಾಡ್ತೀನಿ ಬ್ಯಾಕ್ ಸೈಡ್ ಮಾಡ್ತೀನಿ ಬೈ ಇಮಾಮ್ ಏ ಬಿಬಿ ಮಾತ್ರ 38 ಅಲ್ಲಿ ಡೆಲಿಬ್ರೇಟ್ ಇಲ್ಲ ಗೊತ್ತದ ನಾವು ಮಾತ್ರ ಡೆಲಿಬ್ರೇಟ್ ಇನ್ಸಿಡೆಂಟ್ 38 ಡೆಲಿಬ್ರೇಟ್ ಇನ್ಸಿ ಓಕೆ And the score goes up to 28. Felix alga Felix anda Once again, Iman this time. Iman this time. Okay. Here he goes once again, Iman. This time to Ranjit. What a super batting. It's the boundary. Straight down to the ground, but this time comfortably in the hands of the fielder. With that, the score moves up to 36. Last over will be bowled by Roshan. Oh, he was a scorer now, so he's now there for bowling, multi-talented. Here he goes, right on the wicket this time to Ajnesh hitting it. Smart with the bounce. It's a boundary. Smartly played, another boundary. Ajnesh has not stopped welcoming the boundaries. His boundaries are flowing. Sunil giving some tips to Roshan. Once again, here he goes, Roshan, right on the wicket this time. ಬ್ಲಾಕ್ ರನ್ ಕೊಟ್ಟರು ಬೌಲಿಂಗ್ ಬ್ಯಾಟಿಂಗ್ ಬೌಲಿಂಗ್ ಒಳ್ಳೆ ಅವ್ರು ಬರ್ತಾರ ಅವ್ರು ಹಂಗೆಲ್ಲ ಬಂದ್ರೆ ಹಾಗೆ ಹೋಗ್ತಾರೆ Right on the wicket, Roshan, this time to Ajnesh.
Yes, out. And it's a wicket. So finally, Roshan has taken the wicket of Ajneesh. Surendra. Ajneesh is out. ಸುರೇಂದ್ರಣ್ಣ ಚಂದ ಕಾಣ್ತಿರಿದ್ದು ಚಂದ. We have the new man on crease, Naveen Shetty. ಹೌದಾ? ಹೌದು. ಊರು ಮತ್ತೆ ಆರು. Roshan this time, right on the wicket to Roshan. Naveen Shetty. 50-50 chance. Hitting it straight down to the fielder. However, comfortably a single taken. Good running between the wickets. That was a smart move, giving chance for the set batsman. It's the last ball of Roshan. Here he goes, right on the wicket to straight down. And it's a boundary. So the score is 49. 50 the target. 50 is the target. ಅದೇಂತ ಓರಿಯೆಂಟೇಷನ್ ಇಸ್ ಲಾಕ್ ಅಂತ ಅದಾಗಳಿಂದ ಸಾಗರ ಓರಿಯೆಂಟೇಷನ್ ರೊಟೇಟ್ ಡಿವೈಸ್ ಇಸ್ ಬ್ಯಾಕ್ ಅಂತ ಆಗಳಿಂದ ಹಾಗೆ ಇತ್ತು. ಏ ಯತೀಶ ನಾವು ಮಾತಾಡ್ತೀವಿ ಲೈವ್ ನಿನ್ನೆ ಇಲ್ಲಿ ಯಾರು ಮಾತಾಡ್ತೀರೋ ಅವ್ರಿಗೆ ಹೌದಾ. The target. Let's see who's gonna win it. ಸೈಡ್ ಬಿಸ್ನೆಸ್ ಅಲ್ಲಿ ಇದ್ರೆ ವಾಟರ್ ಕೆಲಸ ಹೊಸ Umpire ready? Let's start. Ajinas the bowler, after some fantastic piece of batting, is here to show some magical with his bowling, and this time a good start by Sunil. However, is limping. ಎಲ್ಲದಕ್ಕೂ ಕೈ Curling versus winners. The first quarterfinals will be played between the Karavali Kings and the winner of this match. The first quarterfinals will be between the Karavali Kings and the winners of this match. And and the score is 8 runs. Once again, here he goes, Ajneesh to Sunil. It's a boundary. Sunil is on fire. That puts the bowler on pressure. This time, right on the wicket this time too. That's a good piece of bowling. After cutting the boundaries, Ajneesh timed pretty well with a dot. Here he goes right on the wicket to Sunil. Straight on the ground. Fantastic piece of fielding. Have taken a single. ಏ ವಿಲ್ಸನ್ At the end of the over, the score is 13. ಏ ವಿಲ್ಸನ್ ಬುದ್ಧಿ ಅಂಕಲ್ ಅಲ್ಲಿದ್ದ ಇಲ್ವಾ
ಇದು ಆಯ್ತಾ ಇದು The new bowler Naveen Shetty. And it's now the change of bowling has resulted in a wicket of Navina. Sunil. ನವೀನ ಎನ್ನಿ ಫುಟ್ಬಾಲ್ ಲಿಂಕ್ ಕಳಿಸಿದೆ ಅಲ್ಲ The new ಲಿಂಕ್ batsman ಕಳಿಸಿದೆ on ಅಲ್ಲ strike is ಲಿಂಕ್ ಕಳಿಸಿದೆ Suman. ಅಲ್ಲ ಕುರಿಗೆ ಎಂತ Once again, here he goes, Naveen Shetty, right on the wicket to Suman. And it's an out. Second wicket in a row. Naveen Shetty is on fire. Naveen is on a hat-trick. The new batsman on creases. ಅವ್ರ ಕೋಚ್ Sunil. Naveen to Sunil this time. ಬಾಲ್ Totally beaten up. Once again, here he goes. Naveen Shetty, right on the wicket to Sunil. This time, sweeping it. Smart and cheeky straight to the fielder. No run taken. With this, the score is 13. 1-3. Pair up. Another wicket. 3 wickets to Naveen Shetty. The new batsman on creases, Ganesh. ಅವನಿಗೆ ಡೌಟ್ ಇತ್ತಲ್ಲ ಮುಂಚೆ ಕಂಪ್ಲೇಂಟ್ ಆಯ್ತು ಡೌಟ್ ಇದೆಯಲ್ಲ ವೀಸಾ ಗಾಡಿ ತಗೊಂಡು ಅಲ್ಲಿ ಪಾಸ್ ಕಂಪ್ಲೇಂಟ್ Here he goes, Naveen Shetty. Right on the wicket to Ganesh. Beaten up, totally beaten up. Good piece of bowling. It's a maiden over with 3 wickets to Naveen Shetty. Ranjit, the new bowler. 12 balls, 37 required. Ranjit right. He doesn't misses it and a boundary. पाँच बॉल 30. ಐದು ಬೇಕಾ 11 balls, 33 required. शाबाश Boundary. ನಾಲ್ಕು ಬೇಕು 20 ಬೇಕು 10 balls, 29 required to win. 10 balls, 29 required to win. With 2 consecutive boundaries. Once again, Ranjit, right on the wicket too. ಲೆಫ್ಟ್ This time, he tried the same tactics, but it didn't work out. 19 ಕಮಾನ್ ಶರತ್ Here he goes here, Ranjit to Iman. Another dot. With the dot balls, the pressure increases on the batting side. Here he goes, Ranjit. Right on the wicket to Iman this time. Comfortably landing in the hands of the fielder. Another dot. Pressure building up on the batting team. Again he goes, Ranjit. Right on the wicket too. This time he tries hard to be smart and cheeky. Will it be allowed? Uh-oh. A bit of misfielding.
At the end of the over, the score is 22. 6 balls, 28 required to win. The last over, 28 required to win. What strategy will the batsman put in place to get this 28 runs on board to win this game? However, Arjun is the bowler. Here he goes, right on the wicket to Iman this time. It's a boundary. Once again Arjun, right on the wicket this time. It's out. He tried his level best, however, resulting in with that wicket, Nishant comes on strike. Arjun once again at the Nishant. Straight in the hands of the fielder, dot ball. 3 balls, 24 required to win. ಮೂವ್ಮೆಂಟ್ ಮಾಡೋದಿಲ್ಲ ಅಷ್ಟೇ. Here he goes once again, Arjun, straight in the hands of the wicketkeeper, another dot. 2 balls, 24 required to win. Here he goes Arjun once again, right on the wicket this time to Nishant, trying hard straight down to the ground. But in the hands of Naveen Shetty, another dot. Again here he goes, Arjun, last ball of this over. And it's out. ತಾವಂಗಿ ಕಳ್ತಿರ್ತೀವಿ ಒಂದಲ್ಲ ಅಲ್ಲಲ್ಲ ಅವರು ಇದು ಹೋಯ್ ನಮಸ್ಕಾರ 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 Calling out Vandi ಹೊಡಿತ್ತು ಎಲ್ಲೋ ದಟ್ಟಿ ಫೆಲ್ಲೋ and the RD captain for the toss. This match was won by RDs. Congratulations. ಎಲ್ಲೋ ಕಲರ್ ಆಯ್ತು ಎಲ್ಲ ತೋರುತ್ತಲ್ಲ ಎಲ್ಲ ಎಲ್ಲ ಎಲ್ಲಿದ್ದು ತೋರುತ್ತಲ್ಲ ಬತ್ತೀಯಾ ಬೇರೆ ಬತ್ತೀಯಾ ಲೈವ್ ಒಳ್ಳೆ ಚಂದ ಕಾಣು ಎಂತಾದ್ರೂ ಆಗಿದ್ರೆ ಆಗ್ಬೋದು ಎಂತ ಒಂದು ಲಿಂಬೆ ತಿರ್ಸಿದ್ರಲ್ಲ ನಮ್ಗೆ ಲಿಂಬೆ ಒಳ್ಳೆ ತಿರ್ಸಿದಾರೆ ಇಲ್ಲಿ ಒಬ್ಬ ಇಲ್ಲಿ ಇದ್ದಾನೆ ಇಲ್ಲಿ ಒಬ್ಬ ಇದ್ದಾನೆ ಪಡು ಬಿದ್ರಿ ಅವನು ಲಿಂಬೆ ಹಣ್ಣು ತಿರ್ಸಿದ್ರಲ್ಲಿ ಅಶೋಕಣ್ಣ ಆ ಫೆಲಿಕ್ಸ್ ಎಂತ ಮಾಡ್ತಾ ಇದ್ ಮನೆ ಕಳಿಸಲ್ಲ ಅವನಿಗೆ ದರಿದ್ರ ಬಾಯಿ ಬಾರ RD has won the toss and elected to field first. RD has won the toss and elected to field first. ಮತ್ತೆ ಕಂಟಿನ್ಯೂ ಸರ್ ಅವರು ಫಸ್ಟ್ ಅವ್ರು ವಾಕರ್ ಮಾಡಿಸಿಗೆ ಬಿದ್ದಿದ್ದ
Ladies and gentlemen, for those who have just joined in, a very good evening to the wireless cricket tournament. We had some wonderful cricket played this right morning, and now we are heading towards the finale of it. Thank you to each and every one of you for joining in, supporting, and we have witnessed some beautiful cricket. The weather has been excellent right from morning. ರೆಡ್ ಮಾಡಿಟ್ರೆ ಚಾರ್ಜ್ ಮಾಡ್ತಾರೆ ಬೆಳಿಗ್ಗೆ ಇದು ಸೆಟ್ ಮಾಡ್ಬೇಕಂತ ಕಾಪಿ ಪೇಸ್ಟ್ ಮಾಡಿ ಅಲ್ಲ ಅದು ಕನ್ವರ್ಟ್ ಮಾಡ್ತಾರೆ ಕನ್ವರ್ಟ್ ಆದ್ರೆ ನನ್ನ ಫೈಲ್ ಐಟಮ್ ಮಾಡಿ ಅಲ್ಲೇ ಡೆಸ್ಕ್ಟಾಪ್ ಐಟಮ್ ಮಾಡಿ ನಿಂದು ಒಮ್ಮೆ ಯಾವತ್ತಿ ಬಾಯಿ ಒಂದು ಲಿಂಬೆ ತಿರ್ಸ್ತೆ ನನ್ನ ಮಗನೇ ಭಯಂಕರ ಇಂಟ್ರೆಸ್ಟ್ ಮೇಲ್ ಬಂತಂದಳಿ ಅಲ್ಲಿಂದ ಓಡ್ ಬಂದ ಇಲ್ಕೊಂಡು ಮೂರು ಪಾಯಿಂಟ್ ಎಲ್ಲ ಇರ್ಬೇಕು ಚೂರು ಅಷ್ಟೇ ಕಂಟಿನ್ಯೂಸ್ ಮ್ಯಾಚ್ ಅವರಿಗೆ ಫೈಸಲ್ ಟೀಮ್ ಇದ್ರೆ ಫೈಸಲ್ ಹೊರಡು ಬೇಗ ಫಸ್ಟಿಗೆ ಸಚ್ ಮ್ಯಾಚ್ ಬರಲಿ ನೆಕ್ಸ್ಟ್ ಇರ್ಬೇಕು ನಿತಿನ್ ಬ್ಯಾಟ್ ಇತ್ತಲ್ಲ ಬ್ಯಾಟ್ ಎಲ್ಲ ಕಲರ್ ಬ್ಯಾಟ್ All the team players, you have 2 minutes of time to proceed towards the ground. Both the batting team and the bowling team, you have a 2 minutes of break time. Within the 2 minutes, you need to come to the ground. ನಾವು ಗೌಡ ಅಂತ ಕರೆದ್ರೆ ಮಾತ್ರ ಗೌಡ ಅಂತಾರೆ ಗೌಡ ನೀ ಕರಿ ಈಗ ಕರಿ ಅವ ಕನ್ವರ್ಟ್ ಆಗ್ತದೆ ಕ್ರಿಶ್ಚಿಯನ್ಸ್ ಇಲ್ಲ ಅವನ ಹೆಸರು ಫಿಲಿಕ್ಸ್ ಫೆಲಿಕ್ಸ್ ಹೌದು ಫೆಲಿಕ್ಸ್ ಮಾಡೋದು ಹಾಯ್ಕೊಂಡು ಕೇಳಬೇಕು ಪೆಲಿಯಪ್ಪ ಅದಕ್ಕಿದ್ದ ಆಗ ಕರೆಕ್ಟ್ ಅಂತ ಕಂಡೆ ಗಂಡ ಗೌಡ ಅಂದ್ರೂ ಕೂಡ ಪಟ್ಟೆ ಕೇಳಿ ಬೆಲಿಯಪ್ಪ ಆಗಿದ್ದ ಅದು ಬಲ್ಲ ಲಾಸ್ಟ್ ಫಿಲಿಕ್ಸ್ ಅದು ಸುರೇಂದ್ರಣ್ಣ ಅವ್ನು ಗೌಡ ಅಲ್ಲ ಸಾಕ ಆಯ್ತು ನಾವು ಗೌಡ್ರು ಒಪ್ಕೊಂಡ್ರ ಗೌಡ್ರು ಅಲ್ಲ ಗೌಡ ಗೌಡ ಗೌಡ್ರು ಅಲ್ಲ ಗೌಡ್ರು ಅಂದ್ರೆ ರೆಸ್ಪೆಕ್ಟ್ ಅವ್ರಿಗೆ ಗೌಡ ಇವರು Umpire ready? ನಾನು ಆರಾಮ 5:30 ನಾನು ಇವನಿಗೆಲ್ಲ ಕಾಲ್ ಮಾಡಿದ್ದೆ ನಿಮ್ದು ಎಲ್ಲ ಮಲ್ಗಿ ಇದ್ರು ವಿಲ್ಟನ್ ಬೇಗ ಬಾಲಿನಂದ ವಿಖ್ಯಾತ ರಾಜು ಟೈಟ್ ರಾಜು ಅವನೇ ಬೌಲಿಂಗ್ ನೈಂಡಾಲಿಗ ವಿಖ್ಯಾತ್ ಬಾಯ್ತು ಸ್ಲೋ ಜಾವ್ ಅವ್ನು ಇಲ್ಲಿ ಬಂದು ವಿಖ್ಯಾತ ಅವ್ನು ಟೈಟ್ ಇದ್ದ ಮಾರ ಬೌಲಿಂಗ್ ಕೊಟ್ಬಿಡು Players ready? ಒಳ್ಳೆ ಕ್ಯಾನ್ಸಲ್ ಅದ ಕರಾಳಿ Paging for Ajinath. Paging for Ajinath. Paging for Ajinath. Out. ಸುದೇ ಬರ DJ Bharat, where are you? DJ Bharat. We are missing you. ಸೀಲ್ ಮಾಡಿ ಇದ್ರಾಗ ಬಚ್ಚಿ ಇವೊಂದು 30 ಬೇಡಿ ಕೊಟ್ಟು ಕ್ಯೂ ತಗೊಂಡದ್ದ ಮಲ್ಗೊತ್ತಿಗೂ ಹಾಯ್ಕೊಂಬುದು ಗೊತ್ತಿಗೆ ಹಾಯ್ಕೊ ಪೈಕನಿ DJ Yatish, please come. ಹುಡುಗಿಯರ ಟ್ರಾಫಿ ಬಂದು ಗೆಲ್ಬೇಕು Since DJ Bharat is missing, DJ Yatish. ನಮ್ಗೆ ಅಂತ ಬೆಳಗಿದ್ದೆ
ನಿಮ್ಮ ಎದುರು ಯಾವ ಟೀಮ್? The next match will be between the Sachi versus Bull 7. Sachi versus Bull 7. ಯಾವ ಟೀಮ್? ಹುಡುಗರೆ ಹುಡುಗರು ಯಾರಿಗೆ ನಿಮಗೆ ಎದುರು ಯಾರು ಎದುರು ಸರ್ ಅವರು ಸಂದೇಶ Ladies and gentlemen, please put your hands together to welcome Mr. Harish Kochari, the president of Bahrain Tuluvas. Put your hands together for Mr. Harish Kochari. Here we go. Ajinas the bowler. Right on the wicket to the batsman. That's a good start. Faisal at the striker end. Sharan at the non-striker end. Here he goes, Ajinesh once again. Right on the wicket to... And it's a boundary. Here he goes once again, Ajinas, right on the wicket, this time straight in the hands of the wicket keeper. And it's a dot. Ajinas this time hitting it very hard. However, again a dot. Pressure building up on Faisal. Good piece of bowling by Ajinas. Here he goes once again, right on the wicket to Faisal this time. It's a boundary. Once again, Ajinas, right on the wicket. This time to Faisal. He takes time. Another boundary. At the end of the over, the score is 12 runs. ಏ ಒಂದು ಬೆಳಿಗ್ಗೆ ಸೋತಿದೆ ಮಾರೆ ನೀನು ಇನ್ನೂ ಇಲ್ಲೇ ದುಂಡೆ ಕೈ ಹಾಕಿದಾಗ Here he goes, Ranjit. Right. ಒಳ್ಳೆ ಬ್ರೇಕ್ ಮಾರೆ ಟೈರ್ ಆಡ್ MRF ಟೈರ್ ಆಡ್ ಕೊಟ್ಟಾಗಾಯ್ತು Bowler is Ranjit. Right on the wicket to Faisal. Smartly but straight in the hands of the fielder. A dot. Once again, here he goes, Ranjit. Right on the wicket, this time to Faisal. Another dot. Here he goes once again, this time Faisal trying quite hard, straight in after the fielder. Yeah. It's a wicket. Moment is Out. Suicidal run out. That run was not required. However, Faisal wanted it. The Faisal. new batsman is दो हो रहे और Shanfi.
ಅಲ್ಲೇ ನಿಂತೀರಾ? ವಿಲ್ಸನ್ ವಿಲ್ಸನ್ ಔಟಾ ಔಟ್ ಅಂತ ವಿಲ್ಸನ್ ಔಟ್ ಅಂತ ಸುರೇಂದ್ರಣ್ಣ ವಿಲ್ಸನ್ ಔಟ್ ಅಂತ ನೀನು ಔಟ್ ಔಟ್. Once again, here he goes. Ranjit right down to get this time to Shanfi. Stay down to the fielder. Yes, no, but Shanfi said no. ಮೇಲೆ ಬಂದ್ರೆ And at the end of the over, the score is 13 runs. 13. ಶರಣ್ ಬರ್ಬಿಡು, ಆಚೆ ಕಾಚು ಬರೋಣ. 40 ಹೊಡ್ಕೊಂಡ್ರೆ Here comes Naveen Shetty, the bowler. ರಾಕೆಟ್ ಬತ್ ನೋಡ ಅವನು. 15. Naveen Shetty, right on the wicket, straight down to the wicket keeper. It's a dot, and the score is 13 runs. Setting the field right. Here he goes, Naveen Shetty, right on the wicket, straight down to the hands of the wicket keeper. Good piece of bowling by Naveen Shetty. This time the batsman is planning to go ahead, but however, it's a dot. The score remains on 13. Once again, Naveen Shetty, right on the wicket, straight down to the fielder. And it's a boundary. A welcome boundary. The batsmen are quite happy. Finally, there's a boundary. With that, the score moves up to 17. Once again, this time Naveen Shetty. The batsman hits it quite hard, but however, in the hands of the fielder, another dot. Here he goes, straight in the hands of the fielder once again. At the end of the over, the score is 17 runs. Hey, Felix. Ladies and gentlemen, please put your hands together as we welcome our co-sponsor, Mr. Sunil Pujari. Please give a round of applause, ladies and gentlemen, to Mr. Sunil Pujari. It's a boundary. Okay. The score is 21. The bowler here was Arjun. ಇದು ಇನ್ನೊಂದು ಇನ್ನಿಂಗ್ಸ್ ಅಂತೆ. Arjun comes here right on the wicket too. Shanfi. And it's a boundary. This time, Shanfi finds the gap. ತ್ರಾಸಿ ಎಂದು ಹೇಳಿದ. The score moves up to 25 runs with the loss of 1 wicket. ಮದಿ ಮಾಡಿ ಕೊಟ್ಟದ್ದಲ್ಲ ಇದ್ರ ಹತ್ರ. Again he goes this time. Shanfir hitting it straight down for another boundary. So these are welcome boundaries for the batsman. With that, the score moves up to 29. Once again, Arjun, this time right on the wicket. Come on, fielded Wilson. Good piece of fielding. ಯಾರೇ ಇಲ್ಲ.
ಅವ್ರು ರಪ್ಪ ತೊಳೆದಿದ್ದ ಬಾಲ್. Again he goes this time Arjun to Shanfir and it's another boundary. The score moves up to 33. So now Arjun is hitting right and left. 1 to go. Boundaries. That's an exceptionally super shot. With that, another boundary. And the score is ಮಾತ್ರ ಮಿಸ್. 37. 38 is the target. The next match is between Sachi versus Bull 7. Sachi versus Bull 7. ಬೆಳಿಗ್ಗೆ ಕಾಯ್ದಿದ್ದ. 38 the target. Let's see who's gonna win. A Karavali King is going to win, or the RD boy is going to win. Let's wait and watch. ಪಾನಿಪುರಿ 100 ರೂಪಾಯಿ ಪಾನಿಪುರಿ. ಪಾನಿಪುರಿ The bowler is Manoj. .38 is the target. Okay. At the striker end we have Ranjit, and the non-striker end we have Ajinas. Umpire ready, scorer ready. Let's start. Manoj the bowler. Right on the wicket this time. It's a wide. Once again we have Manoj. Straight down to the hands of the fielder. That's a good piece of bowling. Ranjit trying hard. Once again this time we have that's a shot straight down the ground for a boundary. The score is 5 runs. मनोज भाई 1 विकेट बस. मनोज Again here he goes Manoj. It's time to Ranjit. Straight in missed fielding, resulting in a boundary. Okay. Calling upon Sachi captain versus Bull 7 captain for the toss. Sachi captain versus Bull 7 captain for the toss. Vehicle number 382526. One wicket. That's Vehicle number 382526. RAV4, kindly move your vehicle immediately. I repeat, vehicle number 382526. RAV4, kindly move your vehicle immediately. It's another wide. ಅದು ಹೊಡಿತಿದ್ರು. 14 runs on the board. One wicket. That's it. 1 wicket match happening. Manoj this time to Ranjit. Hey! Another missing by Amir this time, resulting in a boundary. Once again Manoj this time,
straight in the hands of the fielder. Fantastic piece of fielding by Sharon. 1 over, 18 runs. At the end of the over, the score is 18 runs. ಯಾಕೆ ಸ್ಟ್ರೈಕ್ ದ ಪರ ತುಪ್ಪರ್ ಶರಣ 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 ಟಾರ್ಗೆಟ್ how much target 38 Target is 38. 38 is the target. Bull 7 players, please report at the back side of the commentary box. Bull 7 players, please. We have here the bowler, Shanfir. Ajinas hitting it straight down. This time, a boundary by Ajinas. Once again, Shanfir is right on the gate. A shot. Sharon tried his level best to stop it, but however, resulting in a boundary. Once again, we have Shanfir right on the gate to the batsman. Straight down to the fielder. Good piece of fielding by Atul Pujari. Paging for Mr. Rupesh. Shanfir right arm round the wicket this time. Matul tries his best. It's a boundary. It just came like a helicopter shot. 13 balls, 7 required to win. And here comes Shanfir right arm round the wicket this time to the player. It's out. It's the end of the over and the score is 31. Bull 7, we kindly request you to tell us your decision. Bull 7 bat. They have elected to bat. Here we have Amir. Good keeping. Leg wide. Amir this time, right on the wicket this time to Ajina, straight down to the fielder and the dot. Eleven balls, 7 required to win. Once again, here we have Amir right on the wicket. Another boundary. Ajinas once again trying left and right, but this time the fielder saves it. It's a single. After some wonderful piece of bowling by Naveen Shetty, here is on the striker end, and Amir goes right on the wicket to Naveen. Shot for a 4. It's a win. Congratulations, Aris. Sachi team will be fielding, and both 7 have elected to bat. Bull 7 and Sachi players, kindly proceed to the ground, please.
ಟೀಮ್ ಅಲ್ಲದು ಪಾಯಿಂಟಲ್ಲಿ ಯಾರು ಭಾಳ ಸೈಲೆಂಟ್ ಆಗಿದೆ ಇವತ್ತು ಇಡೀ ಇಲ್ಲೇ ಮನಿಕಂತ ಇವ್ರಿಗೆ ಒಂದು ಕಡೆ ಗಣೇಶ ಸಾಕಾಯ್ತು ಎಂತಕ್ಕೆಲ್ಲ ಇದ್ದೇನು ಮನೆ ಹೋಗ್ತಿಲ್ಲ ನಮಗೆ ಕರ್ಕೊಂಡು ಹೋಗ್ಬೇಡ ನಾ ಸುಮ್ಮನೆ ಇರ್ತೀನಿ ಅವ್ನು ಕರ್ಕೊಂಡು ಹೋಗಿ ಹಾಂ ಮತ್ತೆ ಇದ್ದೆ ಇದೊಂದು ಪತ್ರಿಕೆ ನೋಡು DJ Bharat is back. ನಿಮ್ಗೆ ಬೇಕಾ ನಿಮಗೆ ಧಾರಣ ಸಿಗ್ತಾ ಹೇಗೆ ಹೇಳುದ ನಾನು ಎಲ್ಲಿ ಸುರ ಎಂತ ಕೆಟ್ಟ टी शर्ट देखिए मगा कुछ नहीं करके समय आया आपके साथ क्या ना समय आया इसमें गेम भी सही है क्लास कप में हाँ लास्ट में आए बिल Okay. Umpire ready? Scorer ready? Let's start. The bowler is Karan. Karanji. No need. Ganesh Shetty at the striker end. Pichu at the non-striker end. Round of applause, ladies and gentlemen, for DJ Bharat. DJ Bharat. Here we go. Karan. Right arm round the wicket to Ganesh Shetty. Totally perplexed. Ganesh Shetty was shocked by the bounce of the ball. ಔಟ್ ಕೊಡ್ಲಿಲ್ಲ ಆ್ಯಡ್ ಬಿಟ್ಟು ತಗೊಂಡು ವಿಡಿಯೋ ರಿಲೀಸ್ ಆಗಿದೆ ಇಲ್ಲಿ ಅಂಪೈರ್ ದುಡ್ಡು ಮಾಡ್ಲಿಕ್ಕೆ ಬರುದು ದುಡ್ಡು ತಗೊಳ್ಳೋದು ಔಟ್ ಕೊಡು. Here we go, Karan. Right arm round the wicket to Ganesh Shetty. And it's out. It's an out. Excellent piece of bowling by Karan, resulting in a wicket of Ganesh Shetty. ಆ್ಯಡ್ ಬಿಡಿ ಒಂದು ಆ್ಯಡ್ ಬಿಡಿ ಒಂದು ವಿಕೆಟ್ ತೆಗೆದಲ್ಲ ಮಾರಿ ಬೇವ ಅವ್ರದ್ದೊಂದು ಮ್ಯಾಚ್ ಲಗಾಡಿ ತೆಗೆದು ಯಾರು ಔಟ್ ಕೊಡಲಿಲ್ಲ
ಅವ್ರು ಕ್ಯಾಚ್ ಇತ್ತಲ್ಲ ಅವ್ರು We ಕೊಟ್ಟಿಲ್ಲ have the new batsman Bharat. ಈಗ ಅವ್ನು ಕಾಣ್ತಿದ್ದಲ್ಲ ವಿಲ್ಸನ್ ಪಾಪ ಪರಿಸ್ಥಿತಿ ನೋಡಿ ಮನೆ ಮಲಗಿದ್ದ ಎಂತಿದ್ರು Here we go. Right up round the wicket, current to Bharat. Same way, same game. Oh. Any injury? No. It's a boundary. Bharat is asking, come on umpires, tell me it's a boundary. Here he goes once again. Current right up round the wicket to Bharat. Oh, the bat broke. What a tragedy. The bat broke. Bharat's bat broke. ಯಾವ್ದು ಬರೋದು ಅವ್ನು Paging for the Supernova players to kindly report at the back side of the commentary box. Supernova players, please report to the back side of the commentary box. Finally, Bharat gets a new bat now. ನೀವು ಹೋಗುದಾ ಗಾಡಿಯಲ್ಲಿ Here he goes, Karan, right on wrong the wicket to Bharat this time. Straight in the hands of the fielder. Good piece of bowling by Karan. ಬಾಲ್ ಎಕ್ಕಡಿದಿಲ್ಲ ಬೀಡಿ ಬಿಸಿಲಾಗುತ್ತೆ Once again he goes right on round the wicket to Bharat this time. In the hands of Glenn, and Glenn doesn't miss much. At the end of the over, the score is 4 runs with the loss of 1 wicket. Karate. The bowler is Suraj. Right on the wicket this time to the bow. The batsman forgot that it is a 30-yard game. He was tempted and hit it right above for a 6 and it's an out. ಯಾಕೆ ಬ್ಯಾಟ್ ಹರಗಾಕಿ ನೀನೆಲ್ಲ ಅಂಪೈರ್ ವಾಡಿದೆ ಅವರು ಆಡುದಿಲ್ಲ ಕೆಲಸ ಇಲ್ಲ ದುಡ್ಡು ತಗೊಳ್ಳೋದು ಇಲ್ಲ ಔಟ್ ಕೊಡೋದು Cheraj, the new man on strike. Suraj right on the wicket this time to Cheraj. 90 ಆರ್ಡರ್ ಹೊಡಿತು And smartly played for a boundary. ಫೈನಲ್ ಹೋಗುದಾ And the score is 8 runs. Once again, here he goes, Suraj right on the wicket to Cheraj. This time boundary. That's what is required in this 30 yards. You need to be smart, you need to be cheeky. Once again he goes Suraj right on the wicket. Jera this time. Glenland whipping for a boundary. Again he goes this super batting for another boundary. Again he goes Suraj right this time straight in the hands of the wicket keeper. At the end of the 2 over, the score is 20. ಒಂದು ಕರ್ಕೊಂಡು ಹೋಗುವ ಇಲ್ಲೇ ಗೆಲ್ತಾವ ಅವ್ರ ಹೆಸರು ಯಾರು So here we have the new bowler Glenn, number 11. Right on the wicket to Bharat this time.
shot for another boundary. కొబ్బరి మన అంతే కొబ్బరి మన శబాష్ ఆతుకులు భారత్ Once again, Glenn goes here right on the wicket to Bharat. Super shot once again, another boundary. ಈ ಫಸ್ಟ್ ಹೀಗಿತ್ತು ಹೌದು ಈ ಬದ್ ಹೀಗಿತ್ತು ಹೀಗೆಲ್ಲ ಆಯ್ತು ದುಡ್ಡು ಬಂತ ಅಂತ The score is 28. ಕಿಸಿನ ದುಡ್ಡು ಬಂತ ಅಂತ ಮತ್ತೆ ನಡು ಕಾಲು ಹೀಗಾಗಿತ್ತು. ಈಗ ಒಂದು ಎರಡು ಬಿಡಿ ಬಂತ Again he goes Glenn, this time to Bharat. It's a wide. ನಮ್ಮ ಮುಂದೆ ಬಾಬು ನೀನು YMS, you need to give a special ಚೀಟಿ ಹಾಕೋದು award to the Empire. What a style. శబాష్ భారత్ గబ్బు శబాష్ Again he goes here Glenn, right on the wicket to Bharat this time. Oh, super shot once again, another boundary. That's what is 30-yard cricket. You need to be smart, you need to be cheeky. Again he goes Glenn here, right on the wicket. Oh, in the hands of the wicket keeper. భారత్ ಪಾಪ ಅವ್ನಿಗೆ ಹೇಳಿ ಮತ್ತೆ ನಮ್ದು ವೀವಿನ ಕೊಟ್ಟಿದ್ದು ವೀವಿ ಕೇಳು ಬಾಲ್ ಐಟು ಹೋಯ್ನೆ ಗಟ್ಟು ತುಲೆ ಮುಂತುಲೆ ಫುಲ್ ಉಂಟು. Glenn once again right on the wicket to Bharat this time. Again misses it. In the hands of the wicketkeeper. Good piece of bowling. No good comeback by Glenn. After some consecutive fours that has been hit in first ball, he's back with 2 dots. ಹತ್ರ ಮಾಡಿದ್ರೆ ನಾವು ಇದು ಒಳಗಿದ್ವಿ ನೋಡಿ ಈಗ ಅಷ್ಟು ಸಮಯ ಹೋಗ್ತೀವಿ ಮತ್ತೆ Again he goes here, Glenn once again. Right on the wicket to Bharat. Once again beaten up. Totally beaten up. ಇವ್ರು ವಿನ್ ಆದ್ರೆ ಹೇಳೋದು ಅವ್ರು ವಿನ್ ಆದ್ರೆ Excellent piece of bowling by Glenn. At the end of the over, the score is ಫೋರ್ ಆಡ್ದಲ್ಲ 33. ಅಲ್ಲ ಫೋರ್ ಅಲ್ಲದು ಅವರಾಯ್ತು ಈಗ 33. At the end of the third over, the score is 33. ಮ್ಯಾರೇಜ್ ಗಬ್ಬು ಗಬ್ಬು ಶబాష్ భారత్ చాలా గడ్డ అప్పుడు We have Vipin now here, who's come down to bowl. Vipin Raj. ರಾಗೋಡ್ ಬರ್ಲೆ Right on the wicket this time to Jairaj. Good piece of fielding by the bowler himself. గట్టి గబ్బు గట్టిగా ಈ ಮ್ಯಾಚ್ ಕೊಡ್ಲೆ ಹಂಗಾರೆ. Again he goes here, Vipin Raj. Right on the wicket to Jairaj. Oh. Glenn was on fire. 2 dots. This is the last over. The runs need to come in. Again Vipin Raj with it. Again he misses it. The third dot. Good piece of bowling by Vipin Raj. He's trying some mix and match with the batsman. This time again. And Bharat is out. Bharat wanted a single. And it's a suicidal run out. ಲಾಸ್ಟ್ ಓವರ್ ಆಕ ಜೋರ್ ಹಾಕ ಔಟ್ ಅಂಡ್ ಔಟ್ लेकिन अच्छा बोल रहा था इसका फोटो सब निकाल के जाएगा Here he goes, Vipin Raj, right on the wicket to Jairaj. He's trying everything out, but nothing seems to work because of the excellent piece of bowling by Vipin Raj. Once again he goes here, Vipin Raj, and this time once again in the hands of the fielder. Excellent bowling. The score is 33. The target is 34 to win. 34 to win. ಬೇಕಾದ್ರೆ ಇಲ್ಲ ಹಾಕೊಂಡ್ರು ಎಂಟಿ ಟೈಮಲ್ಲಿ ಕೊಡ್ತಾರೆ ಭಾರತ್ ಮತ್ತೆ
ಮಹೇಶ ಮಹೇಶ ನೀವೆಲ್ಲ ಇದ್ದ ನಾವು ಕಾಲ್ ಮಾಡೋದು ನಾನು ಹೋಗ್ತೇನೆ ಬ್ಯಾಟಿಂಗ್ ಅಲ್ಲ ಇದೆಯಲ್ಲ ಸೂಪರ್ ಆರ್ಡರ್ ಇದೆಯಲ್ಲ ಇಲ್ಲ ಕೂತ್ಕೊಳ್ಳಿ ಇಲ್ಲ ಇಲ್ಲ ಅನಿಲ್ ಅನ್ನೋದು दोन मॅच डिपेंड ನೀನು ಬಂದ್ರೆ ಯಾಕೆ ಆತ ಜಾಗ ಒಂದು ಅದಕ್ಕೆ ಹೇಳಿದಂಗೆ ಅವನು ಜಯರಾಜಿ ಪಾಸ್ ಆಗ್ಬೇಕಂತ Ball ready? Scorer ready. Let's start. The bowler is Bharat. At the striker end, after some fantastic piece of bowling by Vipin, he's here to have and show his magical power with the bat. At the non-striker end, we have Suraj calling upon Nisarga and the Supernovas captains for the toss. Calling up Nisarga and the Supernova captain for the toss. Here he goes, Bharat, right on the wicket this time to Vipin. Bowling. Vipin wanted a run. Jairaj jumped over. ಜಯರಾಜ್ ಅಂತ ಸ್ವಿಮ್ಮಿಂಗ್ ಪೂಲ್ ಇದ್ದಾನ ಬಾಲಿಂಗ್ ಬಾಲಿಂಗ್ ಬರ್ತಾರೆ ಗುಡ್ ಒನ್ ಬರತ್ತಾ ಎಟ್ಟೆ ಬಾಲಿಯ ಒಳ್ಳೆ ಬಾಲ್ ಒಳ್ಳೆ ಬಾಲ್ Once again, we have Bharat right on the wicket to Vipin, and this time, fantastic piece of fielding. Everyone was running. Vipin wanted a run, but Suraj was not interested at all. Mr. Sumesh Nisarga. Mr. Sumesh from the Nisarga team. Paging for Mr. Sumesh from the Nisarga team. 3 ಡಾಟ್ ಮಾಡು ಟೈಮ್ ತಗೊಳ್ಳು Once again, Bharat, here he goes right on the wicket to Vipin this time. And the hands of the wicket keeper. Super piece of bowling by Bharat. come on Again he goes here, Bharat to Vipin. It's a wide. ಟೈಮ್ ತಗೊಂಡು ಮಾಡು ಎಕ್ಸಿಡೆಂಟ್ ಆಗಿ ಅಪ್ಪ ಎಂತದ Once again, Bharat right on the wicket to Vipin. ಒಂದು ಡಾಟ್ ಮಾಡು ಒಂದು ಡಾಟ್ ಅದೇ ಹಾಫ್ ಟಿಕ್ಕಿಗೆ ಹಾಕು ಒಂದು ಬಾಲ್ ಶಬಾಷ್
Once again, Bharat. Here he goes, right on the wicket to win this time. And another boundary. Bharat not happy about it at all. At the end of the over, the score is 9 runs. Nisarga has won the toss and elected to bat first. Bichu, the bowler, straight down. It's a boundary. Again we have Bichu here, right on the wicket to Suraj. Good piece of bowling. Totally beaten up by the batsman. No run taken. Again he goes here. Bichu to Suraj. Smart and cheeky. It's the boundary. The score is 17 runs. 17 required from 15 balls. Once again, Bichu, here he goes to Suraj. But the hands of Jarraj. No run taken. Bowling after some. Another dot. Pressure building up on Suraj. Bichu once again right on the wicket to the Suraj. It's a white. After some good piece of bowling, it's a white. Again goes here, right on the wicket to Suraj. Straight in the hands of the wicketkeeper. It's another one. Ganesh giving some piece of advice to Bichu. There again he goes, right on the wicket too. Oh, that's a welcome boundary for Suraj. At the end of the over, the score is 23. 11 required from 12 balls. 11 required from 12 balls. Who will bowl the next over is the question. And it is Ganesh Shetty, the bowler. Ajamdo the wicket to Weapon. Another boundary. Weapon doesn't miss as much. Here he goes once again, Ganesh Shetty right on the wicket to Weapon. That's a good piece of fielding and a better bowling after that boundary by Ganesh Shetty. Once again, here he goes, Ganesh right on the wicket to Weapon. And another boundary. And the score is 31.
Straight in the hands of Gerard. 3 required from 8 balls. Required from 8 balls. Once again, here he goes, Ganesh Shetty, right on the wicket to win. And it's done. Congratulations to Sachi players. Better luck, Bull 7. The next match is between Nisarga versus Supernovas. Nisarga versus Supernovas. How is pitch fun? ಅಲ್ಲ ಈಗ ಒಳ್ಳೆ ಮಾಡ್ತಿರ್ಬೇಡಿ ಅಲ್ಲ ಈಗ ಎಲ್ಲ ಎಂತ ಮಾಡೋದು ಕರಿಬೇಡಿ Umpire ready. Scorer ready. Players ready. We have Sandesh at the striker end. Kishan at the non-striker end. And the commentator, Manzoor is the bowler. Here we go. Mansoor, right on the wicket to Sandesh. In the comfortably in the hands of the fielder Ganesh. No runs. Once again we have Mansoor right on the wicket to Sandesh. Good piece of bowling. The batsman totally beaten up. Once again, here he goes, Mansoor right on the wicket to Sandesh this time. Cheeky hands, not for a boundary. First boundary of this innings. ಸಹಾಯ ಮಾಡಲಿಕ್ಕೆ ಮಾಡುವ ಹಂಬಲ ನಮಗೂ ಇದೆ. ಅದಕ್ಕಿಂತ ಮುಖ್ಯವಾಗಿ Once again, Mansoor right on the wicket to Sandesh this time. Straight down to the ground, to the hands of the fielder. Wherever. It's a boundary.
ಎಲ್ಲರ ಸಾವಿರ ಶುಭಾರಿತದೆ. ಆದರೂ ಅದೃಷ್ಟ ಅವರ ಕೈಗೂ. Again he goes here, Manzoor, right on the wicket this time to Sandesh. In the hands of the fielder, comfortably. A dot. Good piece of bowling once again by Manzoor. Again he goes here, Manzoor, right on the wicket to Sandesh this time. Once again, comfortably in. And it's out. Good piece of bowling, no wicket for Manzoor. And the end of the over, the score is 8 runs for the loss of 1 wicket. We have the new batsman, Rupesh. The bowler is Ganesh. ಆಯ್ತಾ Here we go, Ganesh right on the wicket too. In the hands of Guru Prasad, comfortably. Again he goes here, Ganesh, right on the wicket to the batsman, straight. Pradeep tried his luck, but however, it's a boundary. Again we have Ganesh here, right on the wicket to the batsman. Manzoor jump upside down, but it was out to the boundary. Once again, we have Ganesh right on the wicket to the batsman. It's so wide. ಹೊಡಿತ ಮರ Again he goes here, right on the wicket to Kishan this ಎಂತ ಬ್ಯಾಟ್ ಒಳ್ಳೆ ಕ್ಯಾಚ್ ಲಾಸ್ಟ್ ಮೂಮೆಂಟ್ ಟಚ್ ಗುರಣ್ಣ 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 Hello? Hello? Okay, it's working now. Here we have Ganesh, right on the wicket in the hands of the Ganesh. At the end of the over, the score is 25. We have Pradeep here, the bowler. Rupesh the striker end this time. Pradeep, here he goes, right on the wicket to Rupesh. In the hands comfortably. Off the fielder, no runs taken. Once again, here he goes, Pradeep to Rupesh. Once again, another dot. Pressure building on the batsman.
They are looking for runs, hunting for runs. Once again, here he goes, Pradeep, right on the wicket. Over in the hands of Vivian Rupesh not happy about it at all. Kishan goes down to speak to Rupesh. Again one more time, Pradeep, right on the wicket. Rupesh. Not happening, not happening. Everything is in the favor of the bowlers. ये मुझे बुलवांगा इल्ल दे Again he goes here, Pradeep. Right on the wicket to Rupesh this time. It's a wide. It's a wide. Vivinjit not happy at all about it. Good piece of bowling by Pradeep. He's not giving any room for the batsman to hit. Here now. Once again in the hands of the fielder. Rupesh is on pressure. Again he goes Pradeep here. And it's a wide. It's a wide and the score is 27. Here he goes once again. Pradeep right on the wicket to Rupesh this time. In the hands of Guru Prasad. Nothing going well for Rupesh. He's not able to connect the balls. ಒಂದು ಅಂಪೈರ್ ಎಲ್ಲಿ ಕ್ಯಾಪ್ ಈಗ ಬಿಸಿಲು ಉಂಟು ಈಗ ಎರಡು ಬಿಡಿ ಕೊಡ್ಲ ವಿಡಿಯೋ ರಿಲೀಸ್ ಆಗಿದೆ ಎರಡು ಬಿಡ್ತಾವ ಅಪ್ಪ 200 ತಗೊಳ್ತ ಎರಡು ಬಿಡಿ Here we have the bowler, Guru Prasad. Now it's Kishan on strike. Right on the wicket, Guru Prasad to Kishan this time straight down the ground for a boundary. Finally, a boundary comes in for the batting side. Again he goes Guru Prasad here, right on the wicket. This time another boundary. Kishan connects it quite comfortably for 2 consecutive boundaries. Guru Prasad not happy, Vivinjit not happy. Again he goes here, Guru Prasad. Another boundary. Welcome boundaries for Kishan. Rupesh happy about it. The score is 39. 39. Again he goes here, Guru Prasad, right on the wicket to Kishan this time. Again he connects it. It's a boundary. The bowler is on pressure. Consecutive boundaries this over. Once again here he goes, right on the wicket to Kishan this time. Another boundary. Right and left, Kishan is smashing fours. Again he goes here, Guru Prasad. After those consecutive
Negative boundaries. It's a wicket for Guru Prasad. Kishan is out. At the end of the over, the score is 47. 48 to win. 47, 48 to win. ನಾನು ಸಚಿನ್ ಲಾಸ್ಟ್ ಮೂಮೆಂಟ್ ನೀವು ಲೈಕ್ ಮಾಡಿ ರಿಟರ್ನ್ ಸ್ಪೋರ್ಟ್ಸ್ ಮಾಡೋರು ಹಿಂದೆ ಬೈ ಕ್ಲೋಸ್ ಆಗದ್ದು ಪುಲ್ಟ मत भाई सब लोग बुलर है हाँ ये आएगा जल्दी अभी पावरफुल है और बात ना मेरे लिए न्यू माताड़ी Vivenjit at the striker end, Ganesh at the non-striker end. ನನ್ನ ಮಾತು ಮತ್ತಂಗೆ ಫೋನ್ ಮಾಡಾಯ್ತಾ ನೀನು ಮತ್ತೆ ನನಗೆ ಫೋನ್ ಮಾಡಿ ಹೇಳು ಅಲ್ಲ ಹೇಳಿದ್ ನಾನೆಲ್ಲ ಕಾಣ್ತಿದ್ರೆ ಒಂದಿಗೆ ನಾನು ಬೇಕು ಹಾಕೊಂಡು ಹುಡುಕ್ ಮಾಡಿಗೆ ಎಲ್ಲ ಮಾತಾಡ್ಬೇಕು ಇನ್ನು ಮನೆಗೆ ಹೋಗಿ ಹೇಳುದು Sashikant, the bowler. ನಿಂದಗೋಸ್ಕರ Sashikant, the bowler. क्या पकड़ते फोटो पकड़ So here we go, Sashikant, right on the wicket to Vivenjit. In the hands of the wicketkeeper, it's a wide. First ball starting with a wide. bola Shashi bola Calling upon Kudla Super Kings captain versus Jai Karnataka captain for the toss. Kudla Super Kings captain versus Jai Karnataka captain for the toss. Boundary. Shashikant once again right on the wicket to Vivenjit this time. In the hands of the fielder Kishan. Making some field changing. Here he goes once again right on the wicket to Vivenjit. Again. Misfielding. Sashikant not at all happy with the fielders, resulting in a boundary. The score is 9 runs. Again he goes Sashikant, right on the wicket, Vivenjit this time. Another welcome boundary. Boundaries flowing in by Vivenjit. Once again, here he goes, Sashikant. Right on the wicket to Vivenjit this time. A cheeky shot, but in the hands of the fielder. At the end of the over, the score is 14 runs. 1-4-14. Rupesh the bowler. ಒಂದು ಡಾಟ್ ಅಲ್ಲ 3 ಓವರ್ ಸ್ಕೋರ್ Here we go. Rupesh the bowler. Right on the wicket to Vivenjit. Cheeky and smart shot. It's a boundary. Vivenjit
Rashid doesn't misses those. Again he goes here, Rupesh. Right on the wicket, Ranjit. What is it? Another boundary. Cross. Jay Karnataka has won the toss and elected to bat first. Sashikant not happy. Boundary. Boundary is flowing left and right by Vivenji. The fielders are not. Jay Karnataka has won the toss and elected to field first. Sorry, Jay Karnataka has won the toss and elected to field first. Once again, Rupesh, here he goes, right on the wicket, division this time. It is out. Out. It's an out. Rupesh gets a wicket after those consecutive boundaries flowing left and right. The score is 13 balls, 22 required to win. 13 balls, 22 required to win. Here he goes, Rupesh to Guru in the hands of the fielder. Score is 26. 2 overs, 22 required to win. 2 overs, 22 required to win. Gagan the bowler. Ganesh at the striker end. Gagan the bowler, right on the wicket to Ganesh. Excellent piece of bowling. Excellent piece of bowling. Come on, Gagan, come on. Urgent. Again Gagan, here he goes. Right on the wicket to Ganesh. Straight down to Sashikant. No run. Pressure building up on the batsman Ganesh. Gagan, here he goes. Again he goes, Gagan, right on the wicket. This time to Ganesh in the hands of Gagan. Super piece of bowling. Ganesh on pressure. Guru Prasad with a piece of advice to Ganesh. Jai Mata. 9 balls, 22 required to win. Gagan, here he goes. Right on the wicket, Ganesh. Shot missed by Rajesh. There's a bit of field change done. Here he goes once again. And it's a boundary.
Ladies and gentlemen, please note, Mitsubishi Lancer 289072. 289072. Kindly move your vehicle. Vehicle number 289072. Mitsubishi Lancer. Please move your vehicle. A white color Mitsubishi Lancer 289072. Another boundary. Last over 10 required. My mics. Last over 10 required to win. Vivianjit going with 4-5 bats. Another few. Here we have Kishan. After some fantastic work done by Kishan with the bat, he's here with the ball now. Let's see who's going to win this very, very interesting match. Last over 10 required to win. Which team will win it? Water pressure on both sides. Last over 10 required, and the bowler is Kishan right on the wicket to Guru Prasad. It's a boundary. Vivianjit is happy about it. Here he goes once again, Kishan. Right on the wicket to Guru Prasad. Smart. Ganesh happy. One required to win. Here he goes. One required to win. Kishan, here he goes right on the wicket. And that one done. Vivianjit and team wins it. Congratulations. ಇಲ್ಲ ಮತ್ತೊಂದು ಕೊಡ್ರಿ ಸೆಮಿಯಾ Kudla Super Kings and Jai Karnataka team. Rabada. Trump card. Rago. Namaskara.
ಇಲ್ಲ ಇದು ಮತ್ತೆ ಸಾಚಿ ನೀವು ಮತ್ತೆ ಸಾಚಿ ಇದು ಇದ್ರ ವಿನ್ಯಾಸ ಆಡಿ Vivinjit. ನಮ್ಮ ಚಾನ್ಸ್ ಸಂಪತ್ 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 1 minute. ಸಂಪತ್ ಸಂಪತ್ ಇರೋ ಮೊಬೈಲ್ ಒಂದು Umpire ready. Scorer ready. Players ready. We begin. commentator Alpha, there are only team members can sit there. On my left side of the commentary box, only the players have to be seated. On my left side of the commentary box, only the players who are playing to be seated. Sunil, Mr. Sunil, can you please see only players to be seated there? Only players. Only players to be seated. Whippin and all, can you please proceed this side of the stadium, please? Only players to be seated there who are playing the match. Oh, straight to me. Sashikant. Only the players who are playing for this match to be seated on the left side of the commentary box, please. Thank you. Here she goes. Sagar, right on the wicket too. Another boundary. ಅದು ಇಲ್ಲದೆ ಒಂದು ಅದು ಬ್ಯಾಟ್ರಿ ಕಾಲ ಬಂದು ಹಾಕ್ರಪ್ಪ Mr. Sharan and Mr. Nitya, can you please proceed to the commentary box, please? Mr. Sharan and Mr. Nitya, kindly proceed to the commentary box, please. Mr. Roshan. The score is 9 runs. We have the bowler Sampath. Sampath right on the wicket this time to the batsman. And a catch to Yatish. ನಮ್ಮ ಫುಟ್ಬಾಲ ನೀನು ಖಾಲಿ ಫುಟ್ಬಾಲ್ ಒಂದು ಅದೆಲ್ಲ ಮಾಡಬೇಡ ಗೊತ್ತುಂಟು ಒಳ್ಳೆ ಬಾಲ್ ಆಗುತ್ತೆ Nitin at the striker end. Sampath, here he goes. Right on the wicket to Nitin. Straight in out. Another boundary. ಸೆಮಿಫೈನಲ್ Again, here he goes. Sampath right on the wicket to Nitin. And it lands on the wicket keeper. Good piece of bowling by Sampath. Again he goes here to Nitin this time. It's another boundary. The score is 70. Again here he goes Sampath. Right on the wicket to Nitin this time. It's wide. Once again here we have Nitin this time. Another
boundary. Nitin doesn't spare much. If the ball is right, boundary is right. Again he goes here, Sampath. Right up wicket to Nitin. Yes, no, yes, no. And it's out. So Sampath gets a wicket. That was a suicidal run out. Ratish comes in. The bowler over here is Yatish. Right on the wicket to Nitin this time. In the hands of the fielder. And it's a dot. Good start by Yatish. Once again he goes here, Ratish, right on the wicket to Nitin, eaten up by the batsman totally. A good piece of bowling by taking his time. Ratish goes out, a piece of advice for Nitin. Again he goes here, Ratish, ran this time. Good piece of bowling by Nitin, by Yatish. Once again he goes here, Yatish, right on the wicket to Nitin. And it's a boundary. Nitin happy for the welcome boundary after some consecutive dots. Here he goes once again, Yatish, right on the wicket to Nitin this time. A good stop by Bharat. Once again, here he goes, Yatish, right on the wicket to start with Nitin, and it's boundary. Four. At the end of the over, the score is 30. 3-0. Ratish outside. Binu the bowler. Smart and cheeky. Or a boundary. Batting, Sabaj. Binu, here he goes. Right on the wicket, Ratish this time. In the hands of the fielder. Comfortably, a good running between the wickets. $35 is the score. Nitin not strike now. Once again we have Binu here. Right arm round the wicket to Nitin this time. And that's on the wicket keeper.
No run. Ratish says no. No run. Once again, Binu right arm round the wicket. This time in the hands of water stop. That's a good stop. A single has been taken. And the score is 36. Two balls to go. Binu, here he comes. Right on the wicket this time to Satish. And it's an out. Ajay, the new man on strike. Ajay at the striker end. Binu the bowler. Right under wicket two. Ajay. Straight in the hands of the fielder. Comfortably a single taken. It's end of the innings. 37 is the score. 38 to win. The target is 38. 38 is the target. ಇದರಲ್ಲಿ ಯಾರು ಕೆಲಸ ಅವರಿದ್ರೆ ಸಚ್ಚಿ ಅವತ್ತು ಡಿಪೆಂಡ್ ಎಲ್ಲ ಇವಾಗ ವಯಸ್ಸನ್ ಮೇಲೆ ಒಬ್ಬನೇ ಆಡಿದ್ದಲ್ಲ ಎಲ್ಲ ಮ್ಯಾಚ್ ಅವನು ಫಸ್ಟ್ ಲಾಸ್ಟ್ ಮ್ಯಾಚ್ ಲಾಸ್ಟ್ ಮ್ಯಾಚ್ ಆ ಮ್ಯಾಚ್ ಸೆಕೆಂಡ್ ಓವರ್ ಔಟ್ ರನ್ ಔಟ್ ಆದ ಮತ್ತೆ ಯಾರು ಆಡಿಲ್ಲ Sampath at the striker end. Binu at the non-striker end. Riyaz the bowler. Umpire ready. Scorer ready. Let's start. Riyaz, right on the wicket this time to Sampath. Smart and cheeky for a boundary. Once again, here he goes. Riyaz right on the wicket to Sampath. He tries the same shot once again, but this time there is a fielder in place. So no runs. Once again, this time Sampath hits straight down the ground, but in the hands of Riyaz. He has changed his pace of bowling. Once again, Riyaz right on the wicket is in the hands of Ajay. No run. Once again, here he goes.
That was a fantastic piece of bowling. Sampath wanted to try to sweep the ball for a boundary, resulting in his wicket. And the score is 4 runs. 4 runs. We have Rajesh here at the striker end. Once again, Riaz. Here he goes. Right on the wicket too. Rajesh, the new player. जय कर्नाटक का रक्षेरना It's a white. Again he goes here, Riaz. Right on the wicket to Rajesh this time. Comfortably in the hands of the fielder Santosh. At the end of the over, the score is 5 runs. Nitin the bowler. 3 overs, 33 required to win. Paging for the LED operator, please. Paging for LED operator, please. Here we go, Nitin, right on the wicket this time, Rajesh. In the hands of the fielder. The fielder was turning around the ball. Couldn't just see it. But no run taken. Good piece of bowling by Nitin. Here he goes, once again. Right on the wicket to start to Rajesh. Smartly for a boundary. Once again, Nitin to Binu. Straight down to ground in the hands. Santosh wanted to hit the wicket. The fielder said no, just pass it. Once again, here he goes, Nitin, right on the wicket this time to Rajesh. And it's a boundary. The score is 14 runs for the loss of 1 wicket. 14 runs for the loss of 1 wicket. .24 required in 14 balls. Once again, Nitin, here he goes right on the wicket. It's a white. Again he goes here, Nitin, right on the wicket this time to Rajesh. That's an exceptionally super bowling by Nitin, resulting in a dot. Once again, Nitin, here he goes to Rajesh. It's another boundary. Welcome boundaries, here for Rajesh. 19 required in 2 overs. 19 required in 2 overs to win. Who will bowl next? What strategy are the batsmen going to put in? Binu now at the striker end, and we have the bowler here.
Dantes. Dantes the bowler. Right on the wicket this time to Bino. And it's a wide. Once again, here he goes. Dante's right on the wicket. Again, it's wide. The score is 21 for the loss of 1 wicket. 17 required from 12 balls to win. Once again, here he goes. Dante's right on the wicket to Bino. Excellent piece of fielding. That is there. Oh, the bat is out. That was a fantastic piece of fielding by Nitin. He saved a couple of runs for his team. Once again, we have Dantes here. Right on the wicket this time to Rajesh. What a piece of fielding by Riaz. Exceptionally super. He saved a couple for his team. Pressure building on the batsman, and once again here he goes. Good piece of bowling by Dantes. The batsmen are on pressure now. 9 balls, 16 required to win. 9 balls, 16 required to win. Here he goes once again, Dantes. Right on. 9 balls. Red wide. 16 required in 9 balls. Dantes, here he goes. Right on the wicket. And it's a boundary. A welcome boundary. Once again, here he goes, Rajesh. Right on the wicket to Rajesh. It's a boundary. Once again, here he goes. It's time to Rajesh, straight to the hands of the wicket keeper. A dot. At the end of the over, the score is 3-0, 30. 8 required from the last over. 8 required from the last over. Who will win this game? Let's wait and watch.
Santosh is the bowler. Nitin giving some piece of advice for Santosh. అదే కూడా మేడం మాల్పేనా Right on the wicket too. Binu in the hands of Rakesh. ప్లేయర్ అవుట్ It's an out. ಹೊರಗೆ ರನ್ ಉಂಟು ರನ್ ಇಸ್ಕೊಂಡು Five balls, 7 required to win. 5 balls, 7 required to win. There's a new batsman, Ashok. The new batsman, not the striker end, Ashok. Here we go, Santosh. Right on the wicket this time to Ashok. Rakesh picks it up quite comfortably a dot. Again he goes here. Santosh. Right on the wicket to Ashok this time. A shot for a boundary. 3 balls, 3 required to win. Ashok just changed his bat and that resulted in a boundary. 3 balls, 3 required to win. A lot of advice is going around for Santosh. Binu giving a piece of advice for Ashok. Everyone giving a piece of advice. Come on, Ashoka. Here he goes once again. Santosh right on the wicket too. Will it be an out? It's an out. Suicidal run out. आज बच्चा सुन दो Binu now here. Santosh to Binu. Straight down the ground. One ball, 2 required. A lot of pressure on both the ends. One ball, 2 required to win. One ball, 2 required to win. Batsmen on pressure, bowlers on pressure, audience on pressure. What a crucial match it is. If it ties, it will go out for a super over. If the score is levels, it goes out for a super over. So let's wait and watch. This will be quite interesting. All your eyes on the match. Santosh, here he goes. What a match, ladies and gentlemen.
Good luck, Super Kings. Congratulations. What a match. Exceptionally super bowling by Santosh. ಸೇಫ್ ಹ್ಯಾಂಡಿಗೆ ಇಡಬೇಕು ಒಳ್ಳೆ ಬೌಂಡ್ರಿ ಒಂದು ಅದೇ ಬೌಂಡ್ರಿ ಒಂದು ಅದು ಮ್ಯಾಚ್ ಸಂಪು ಸಂಪು Where is DJ Bharat? DJ Bharat, where are you? Paging for Mr. Sampath. Paging for Mr. Sampath. Now it's the ladies semi-final, ladies and gentlemen. Cherry Karnataka versus Kundapur Friends captain for the toss, please. Ladies semi-finals. Cherry Karnataka captain versus Kundapur Friends captain for the toss, please. Kundapur friend, Jai Karnataka captain. Ladies of the Jai Karnataka captain. Jai Karnataka captain. Jai Karnataka Shashikalaka. Kundapur team has won the toss and elected to field. Ladies and gentlemen, it's the ladies semi-final. Kundapur Friends versus Jai Karnataka. ಸಾಚಿ
ಸೆಕೆಂಡ್ ಅಲ್ಲಿ ಇಲ್ಲ ಕಲರ್ ಪ್ರಿಂಟ್ ಕಲರ್ हेलो हाँ ठीक है बोलिए 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 अभी एक 9:30 तक क्लोज हो जाएगा हाँ हाँ बराबर 9:30 10 हो सकता है बस जय कर्नाटक बैट्समैन बेटर बेटर देखो पूरा आउट ले संभू For the ladies semi-finals, here we welcome Mr. Mansoor, the commentator for this match. पूरा आउट बस ओला ಮಾಡಲಿ ಒಂದು ಫೀಲ್ಡಿಂಗ್ ಫೀಲ್ಡಿಂಗ್ ಮುಂದಬ್ರ ಇದೀಗ ವುಮೆನ್ಸ್ ನ ಉಪಾಂತ್ಯ ಅರ್ಥಾತ್ ಸೆಮಿಫೈನಲ್ ಪಂದ್ಯಕೂಟ ಈಗ ನಡೀತಾ ಇದೆ ಅಂಕಣದೊಳ ಭಾಗದಲ್ಲಿ. ಮೊದಲ ಸೆಮಿಫೈನಲ್ ಕೂಟ ಈಗಾಗಲೇ ಜರುಗ್ತಾ ಇದೆ. ಕುಂದಾಪುರ ಫ್ರೆಂಡ್ಸ್ ವಿರುದ್ಧವಾಗಿರ್ತಕ್ಕಂಥ ತಂಡ ಜೈ ಕರ್ನಾಟಕ ಈ ಹಂತದಲ್ಲಿ ಅದೃಷ್ಟದ ನಾಡಚಿನ್ನಗಳ ವಿಜಯಶಾಲಿಗೊಂಡಿರ್ತಕ್ಕಂಥ ಜೈ ಕರ್ನಾಟಕ ಈಗ ಮೊದಲ ದಾಂಡಿಗಟ್ಟರ ಮಾಡಿಕೊಂಡು ಕುಂದಾಪುರ ಫ್ರೆಂಡ್ಸ್ಗೆ ಕ್ಷೇತ್ರ ಕ್ಷಣ ಬಿಟ್ಟು ಕೊಡ್ತಾ ಇದೆ. ನಿಷ್ಮಾಯ ರೀತಿ ಬಹಳಷ್ಟು ಉತ್ತಮ ರೀತಿಯ ಪೂರ್ವಜ ಈ ರೀತಿಯ ಆಟಗಾರನ್ನು ಹೊಂದಿರತಕ್ಕಂಥ ಕುಂದಾಪುರ ಫ್ರೆಂಡ್ಸ್ಗಳು ಮೊದಲ ಸೆಮಿಫೈನಲ್ ಕೂಟವನ್ನು ಆಡ್ತಾ ಇದೆ. ಈಗ ಕತ್ತಲೆ ಆವರಿಸಿರ್ತಕ್ಕಂಥ ಪಂದ್ಯಕೂಟದಲ್ಲಿ ಬಹಳಷ್ಟು ಅಭಿಮಾನಿಗಳು ಈ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಹೈ ವೋಲ್ಟೇಜ್ ಪಂದ್ಯಾಟವಾಗುವಂತ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಈ ರೀತಿಯಾಗಿ ಈಗ 4 ಓವರ್ 24 ಚೆಂಡುಗಳ ಪಂದ್ಯಾವಳಿಗಳು ಈಗ ಆರಂಭಿಕ ಹಂತದಲ್ಲಿ ಬರ್ತಾ ಇದೆ. ಪೂರ್ವಜ ಈ ಹಂತದಲ್ಲಿ ಮೊದಲ ಓವರ್ನ ಎಸೆತಗಾರಿಕೆಯನ್ನು ಮಾಡಬೇಕಾಗ್ತದೆ. ಸ್ವೀಟ್ ಸ್ಟ್ರೈಕರ್ ನಲ್ಲಿ ಬಂದ್ರೆ ಈಗ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಅಕ್ಷತ ಬರ್ತಾ ಇದ್ದಾಳೆ. ಈ ರೀತಿಯಾಗಿ ಮೊದಲನೇ ಓವರ್ ತೀರ್ಮಾನಕಾರ ಸುರೇಂದ್ರ ಅವರ ಬಳಸುತ್ತ ಕಮಾಲ್ ಉಪ ತೀರ್ಮಾನಕಾರನಾಗಿ ಈಗ ಹಂತದಲ್ಲಿ ಮೊದಲ ಓವರ್ನ ಮೊದಲ ಚೆಂಡು ಸೆಮಿಫೈನಲ್ ಚಪ್ಪಾಳ ಮುಖಾಂತರವಾಗಿ ಈಗ ಮೊದಲ ಪ್ರಾರಂಭಿಕ ಇನ್ನಿಂಗ್ಸ್ ಅನ್ನು ಮಾಡಿಕೊಳ್ಬೇಕು. ರೈಟ್ ಆರ್ಮ್ ಓವರ್ ಡಿಸ್ಟ್ರಿಕ್ಟ್ ಮುಖಾಂತರವಾಗಿ ಪೂರ್ವಜ ಎಸೆತಗಾರಿಕೆ ಭಾಗದಲ್ಲಿ ಸ್ವೀಟ್ ಸ್ಟ್ರೈಕರ್ ವಿಭಾಗದಲ್ಲಿ ದಾಂಡಿಗತ್ತವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ 24 ಚೆಂಡುಗಳನ್ನು ಎದುರಿಸಿ ಇನ್ನಿಂಗ್ಸ್ ಅನ್ನು ಕಟ್ಟಬೇಕಾಗಿರತಕ್ಕಂಥ ಮೊದಲ ಸೆಮಿಫೈನಲ್ ಕೂಟ ವುಮೆನ್ಸ್. ಈಗ ಸ್ವಲ್ಪ ಮಟ್ಟಿನಲ್ಲಿ ನಿಧಾನಗತಿಯಾಗಿ ಬಂದಿರತಕ್ಕಂಥ ಪೂರ್ವಜನ ಈಗ ಎಸೆತ ನಿಶ್ಶಂಶವಾಗಿ ಸ್ವೀಟ ನಾಲ್ಕೋಟವನ್ನು ದಾಖಲಿಸ್ತಾ ಇದ್ದಾಳೆ. ಈ ರೀತಿಯಾಗಿ ಈ ನಾಲ್ಕೋಟದ ಮುಖಾಂತರವಾಗಿ ಪೂರ್ವಜನ ಸ್ವಾಗತ ಆಗ್ತಾ ಇದೆ. ಈಗ 2ನೇ ಬಾರಿ ಪೂರ್ವಜ ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಚೆಂಡು ಸ್ವಲ್ಪ ಮಟ್ಟಿನಲ್ಲಿ ಆಫ್ ಸೈಡ್ ವಿಭಾಗದ ಬಂದಿರತಕ್ಕಂಥ ಚೆಂಡು ಸುರೇಂದ್ರ ಈಗ ತನ್ನ 2 ಬಾವುಗಳನ್ನು ಚಾಚುವುದರ ಮುಖಾಂತರವಾಗಿ ವೈಡ್ ಬಾಲ್ ನ ತೀರ್ಪು ಕೊಡ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ ಸ್ವಲ್ಪ ಓಟುಗಳಾಗಿದೆ. ಈಗ ಬೋನಸ್ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಪೂರ್ವಜ. ಅತಿರಿಕ್ತ ಓಟುಗಳು ಅಂಕಿಅಂಶ ಪಟ್ಟಿಗೆ ಬರ್ತಾ ಇದ್ರೆ 5ಕ್ಕೆ ಬಹಳಷ್ಟು ಉತ್ತಮ ರೀತಿಯ ಹೋರಾಟ ಮಿಸ್ಫೀಲ್ಡ್ ಕ್ಷೇತ್ರರಕ್ಷಕರಿಂದ ಈಗ ಸ್ವೀಟನ ದಾಂಡಿನ ಮುಖಾಂತರವಾಗಿ ಬಂದ 2ರ ಬೌಂಡ್ರಿ ಈಗ 9ಕ್ಕೆ ಬಂದು ತಲುಪ್ತಾ ಇದೆ. ಪೂರ್ವಜನಿಗೆ ಚೆಂಡು ಬ್ಯಾಟಿ ರಾಜ್ಯಕ್ಕೆ ಸವಲತ್ತು ಮುಖಾಂತರವಾಗಿ ಈಗ ಮೊದಲ ಸರದಿಯ ದಾಂಡಿಗರ ರೂಪದಲ್ಲಿ ಅಂಕಣಕ್ಕೆ ಹೊರಭಾಗವನ್ನು ಕಂಡಿರ್ತಕ್ಕಂಥ ಈ ಆಟಗಾರರು ಈ ಹಂತದಲ್ಲಿ ಆರಂಭಿಕ ಹಂತದಲ್ಲಿ 3 ಬೌಂಡ್ರಿಗಳನ್ನು ದಾಖಲಿಸ್ತಾ ಇದ್ದಾರೆ. ಈ ರೀತಿಯಾಗಿ 13ಕ್ಕೆ ಬಂದು ತಲುಪ್ತಾ ಇದೆ.
ಓಟಗಳ ಸಂಖ್ಯೆ ಕುಂದಾಪುರಕ್ಕೆ ಸ್ವಲ್ಪ ಮಟ್ಟಿನಲ್ಲಿ ತಲೆನೋವಿನ ವಿಚಾರ. ಈಗ ಸ್ವೀಟ ಈ ಹುದ್ದೆಗಳನ್ನು ಕಬಳಿಸಿದ ಬಹುಶಃ ಸ್ವಲ್ಪ ಮಟ್ಟಿನಲ್ಲಿ ಒತ್ತಡವನ್ನು ಹೇರುವಂತ ಪ್ರಯತ್ನಗಳನ್ನು ಮಾಡಬಹುದು. ಪೂರ್ವಜ 4ನೇ ಬಾರಿ ಹಸ್ತಗಾರಿಕೆಯನ್ನು ಮಾಡಬೇಕು. ಆ ವಿಭಾಗದಲ್ಲಿ ನಿಷ್ಮಾನ್ ಅಂತ ಬಹಳಷ್ಟು ಉತ್ತಮ ರೀತಿಯ ಆಟಗಾರರು ಹೊಂದಿರತಕ್ಕಂಥ ಒಂದು ಕುಂದಾಪುರ ಫ್ರೆಂಡ್ಸ್ಗಳು. ಈಗ 4ನೇ ಬಾರಿ ಪೂರ್ವಜ ವೈಡ್ ಬಾಲ್ ಮತ್ತೆ ಪೂರ್ವ ಅಂಕಿಅಂಶ ಪಟ್ಟಿಗೆ ಬರುತ್ತಾ ಇದೆ. ಈಗ 14ಕ್ಕೆ ಬಂದು ತಲುಪ್ತಾ ಇದೆ. ಓಟಗಳ ಸಂಖ್ಯೆ ಪೂರ್ವಜ ಬಹಳಷ್ಟು ನಿಧಾನಗತಿಯಾಗಿ ಹಸ್ತಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಸ್ವೀಟ ಸ್ಟ್ರೈಕರ್ ನಲ್ಲಿ ಯುನಿಗಾರ್ಡ್ ಕ್ರಿಕೆಟ್ ಅಕಾಡೆಮಿ ಪ್ಲೇಯರ್ ಆಗಿರ್ತಕ್ಕಂಥ ಸ್ವೀಟ ಆರಂಭಿಕ ಹಂತದಲ್ಲಿ ಈಗ ಬೌಂಡ್ರಿಗಳ ಮೆರವಣಿಗೆ ಅಂಕಣದ ಮೂಲೆಗೂ ಬೌಂಡ್ರಿ ದಾಖಲಿಸಬಲ್ಲಂತ ಸ್ವೀಟನ ಆಟ ಈಗ ತಂಡದ ಕೈ ಹಿಡಿತಾ ಇದೆ. ಈಗ ಮತ್ತೆ ಒಂಟಿ ಓಟ 15ಕ್ಕೆ ಬಂದು ತಲುಪ್ತಾ ಇದೆ. ಅಷ್ಟರೊತ್ತಿಗೆ ಈಗ ಒಂಟಿ ಓಟವನ್ನು ಮಿಂಚಿನ ಗತಿಯಲ್ಲಿ ದಾಖಲಿಸ್ತಾ ಇದ್ದಾರೆ. ಈ ರೀತಿಯಾಗಿ 16ಕ್ಕೆ ಬಂದು ಈಗ ಪೂರ್ವಜನ ಕೊನೆಯ ಚೆಂಡು ಮೊದಲ ಓವರ್ ಚಾಲ್ತಿಯಲ್ಲಿದೆ. ಆರಂಭಿಕ ಹಂತದಲ್ಲಿ ಈಗ ಬಹಳಷ್ಟು ಓಟಗಳ ದಾಖಲಿಸಿ ಆಗಿದೆ. ಸೆಮಿಫೈನಲ್ ಪಂದ್ಯಾಟವಾಗಿರುವುದರಿಂದ ಸ್ವಲ್ಪ ಮಟ್ಟಿನ ಹೈ ವೋಲ್ಟೇಜ್ ಪಂದ್ಯಾಟಗಳು ಇದು. ಬೀಸುವ ಹೊಡೆತ ಲಾಂಗ್ ಆರ್ಡ್ ನಲ್ಲಿ ಚೆಂಡು ಬರ್ತಾ ಇದೆ. ಕ್ಷೇತ್ರ ಆಗ್ತಾ ಇದ್ದಾರೆ. ಈ ರೀತಿಯಾಗಿ ಓವರ್ ಮುಕ್ತಾಯಕ್ಕೆ ಬರ್ತಾ ಇದೆ. ಕೊನೆಯ ಒಂದು ಚೆಂಡು ಬಹುಶಃ ಬಾಕಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್ ರಿಮೈನಿಂಗ್ 17 ರನ್ಸ್ ಆನ್ ದ ಬೋರ್ಡ್. ಸ್ವೀಟ್ ಈಗ ಪೂರ್ವಜ ಕೊನೆಯ ಚೆಂಡಿಗಾಗಿ ಸ್ವೀಟ್ ಈಗಾಗಲೇ 3 ಬೌಂಡ್ರಿ ದಾಖಲಿಸಿದ್ರ ಮುಖಾಂತರವಾಗಿ ಕೊನೆಯ ಚೆಂಡು 4ನೇ ಬೌಂಡ್ರಿ ಈಗ ಬರ್ತಾ ಇದೆ. ಓವರ್ ಸಂಖ್ಯೆ 1 ಮುಕ್ತಾಯಕ್ಕೆ ಬಂದ್ರೆ 21ಕ್ಕೆ ಓಟಗಳು ಬರ್ತಾ ಇದೆ. ಈ ರೀತಿಯಾಗಿ ಆರಂಭಿಕ ಓವರ್ ನಲ್ಲಿ ಸ್ವಲ್ಪ ಮಟ್ಟಿನಲ್ಲಿ ದುಬಾರಿ ಹಸ್ತಗಾರಿಕೆಯನ್ನು ಮಾಡಿರ್ತಕ್ಕಂಥ ಪೂರ್ವಜ ಈಗ ನಿಶ್ಮಾ ಪಂದ್ಯಾಟದಲ್ಲಿ ಈಗ ಆಟಗಾರರ ಒತ್ತಡವನ್ನು ಹೇರುವಂತ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಪಂದ್ಯಾಟವನ್ನು ಗೆಲ್ಲಬೇಕಾದ್ರೆ ಈ ರೀತಿಯಾಗಿ 18 ಚೆಂಡುಗಳು ಈಗ ಬಾಕಿ ಉಳಿತಾ ಇದೆ. ಉಳಿದಿರ್ತಕ್ಕಂಥ 18 ಚೆಂಡು ಈಗ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅನ್ನುವಂತ ವಿಚಾರ ನೋಡಬೇಕಾಗ್ತದೆ. ನಿಶ್ಮಾ ಆ ತಂಡದ ಟ್ರಂಪ್ ಕಾರ್ಡ್ ಆಗಿರ್ತಕ್ಕಂಥ ಒಂದು ಆಟಗಾರ್ತಿ, ಬಹಳಷ್ಟು ಅದ್ದೂರಿಯ ಬೌಂಡ್ರಿಗಳನ್ನು ದಾಖಲಿಸಬಲ್ಲಂತ ಆಟಗಾರ್ತಿ, ಈಗ ಆಲ್ರೌಂಡರ್ ಪ್ರದರ್ಶನ ಕೊಡಬಲ್ಲಂತ ಆಟಗಾರ್ತಿ. ಈಗ ಸ್ವಲ್ಪ ಮಟ್ಟಿನಲ್ಲಿ ಜೈ ಕರ್ನಾಟಕವನ್ನು ಒತ್ತಿ ಇಡುವಂತ ಪ್ರಯತ್ನ. ಈಗ ಪ್ರಯತ್ನಕ್ಕೆ 2ನೇ ಓವರ್ ಚಾಲ್ತಿ. ಬಹುಶಃ ಈಗ ಅಕ್ಷತನ ನಾಡಿನ ಮುಖಾಂತರವಾಗಿ ಬಂದಿರತಕ್ಕಂಥ ಮೊದಲ ಬೌಂಡ್ರಿ 25. ಭಾಷೆತಮರಕ್ಕೆ ಹೊರತ ಮನ ಮೋಹಕ ಹೊರತ. ಮಿಡ್ ವಿಕೆಟ್ ನಲ್ಲಿ ಕ್ಷೇತ್ರರಕ್ಷಕರ ಅವಲಂಬಿಕೆ ಇಲ್ಲ. ತೀರ್ಮಾನಕಾರ ಸುರೇಂದ್ರ ಈಗ ಬೌಂಡ್ರಿ ಎಂಬ ತೀರ್ಪನ್ನು ಕೊಡ್ತಾ ಇದ್ದಾರೆ. ನಿರಂತರವಾಗಿ ಅಕ್ಷತ ಮತ್ತು ಸ್ವೀಟನ ಜೋಡಿ ಅಂಕಣದ ಒಳಗಾಗಿದ್ದಾರೆ. ಅಂಕಣದ ಮೂಲೆಗೂ ಕೂಡ ಬೌಂಡ್ರಿಗಳನ್ನು ದಾಖಲಿಸುವಂತ ಜೈ ಕರ್ನಾಟಕದ ಆಟಗಾರ ಈಗ 29ಕ್ಕೆ ಬಂದು ತಲುಪ್ತಾ ಇದೆ. ಯಶಸ್ವಿ ಕ್ರೀಡಾಕೂಟ ಈಗ ನಡೀತಾ ಇದೆ. ಈ ಹಂತದಲ್ಲಿ 2 ಆಟಗಾರರು ಮೊದಲ ಸರದಿಯ ದಾಂಡಿಗೆರ ರೂಪದಲ್ಲಿ ಅಂಕಣ ಹೊರಭಾಗಕ್ಕೆ ಬಂದಿದ್ರು. ಈಗ 33ಕ್ಕೆ ಉತ್ತಮ ರೀತಿಯ ಚೆಂಡು ನಿಶ್ಮಾ. ಇದು ಸೆಮಿಫೈನಲ್ ಪಂದ್ಯಾಟವಾಗಿತ್ತು. ಸ್ವಲ್ಪ ಮಟ್ಟಿನಲ್ಲಿ ಬಿರುಸಿನ ಎತ್ತಗಾರಿಕೆಯನ್ನು ಮಾಡಬೇಕು. ಇಂಪಾರ್ಟೆಂಟ್ ಪಂದ್ಯಾಟ. ಈ ರೀತಿಯಾಗಿ ಮತ್ತೆ ಕುಂದಾಪುರ ಫ್ರೆಂಡ್ಸ್ಗಳು ಸ್ವಲ್ಪ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ. ಮತ್ತೆ ಬೌಂಡ್ರಿ ಅಕ್ಷತರ ನಾಡಿನ ಮುಖಾಂತರವಾಗಿ ಬರ್ತಾ ಇದೆ. ಮೊದಲ ಸೆಮಿಫೈನಲ್ ಈ ಹಂತದಲ್ಲಿ ಕುಂದಾಪುರ ಫ್ರೆಂಡ್ಸ್ ಬಹಳಷ್ಟು ಬೃಹತ್ ಮೊತ್ತ ಕೊಡ್ತಾ ಇದ್ದಾರೆ. ನಿರಂತರವಾಗಿ ಬೌಂಡ್ರಿಗಳ ಸಂಖ್ಯೆ ಮಾತ್ರ ಅಂಕಿಅಂಶ ಪಟ್ಟಿಗೆ ಬರ್ತಾ ಇದೆ. ಈ ರೀತಿಯಾಗಿ ಅಕ್ಷತ ದಾಖಲಿಸಿರ್ತಕ್ಕಂಥ 5 ಬೌಂಡ್ರಿಗಳು, ಚೊಚ್ಚಲ 5 ಬೌಂಡ್ರಿಗಳ ಸಹಕಾರದಿಂದ ಈಗ ಮುಕ್ತಾಯ ಕಂಡಿರ್ತಕ್ಕಂಥ 2ನೇ ಓವರ್ ತಂಡದ ಮೊತ್ತ 41ಕ್ಕೆ ಬಂದು ತಲುಪ್ತಾ ಇದೆ. ಅಂತ ಪಂದ್ಯಾಟ ಸ್ವಲ್ಪ ಮಟ್ಟಿನಲ್ಲಿ ಸ್ಪೀಡ್ ಬ್ರೇಕ್ ಹಾಕ್ಲಿಕ್ಕೆ ಬರುವಂತ ಬೌಲರ್ಗಳ ಪರಿಚಯ ಯಾರು ಮಾಡ್ತಾರಂತ ನೋಡ್ಬೇಕಾಗ್ತದೆ. ಈಗ ಓಟಗಳ ಸಂಖ್ಯೆ ಸ್ವಲ್ಪ ಮಟ್ಟಿನಲ್ಲಿ ವೇಗದಲ್ಲಿ ಬರ್ತಾ ಇದೆ. ಉಳಿದಿರ್ತಕ್ಕಂಥ 12 ಚೆಂಡುಗಳಲ್ಲಿ ಸ್ವಲ್ಪ ಮಟ್ಟಿನಲ್ಲಿ
ಹೊಸ ಎಸೆಗಾರರ ಪರಿಚಯಿಸುವಂತ ಪ್ರಯತ್ನ. ಈಗ ಮೂರನೇ ಓವರ್ನ ಮೊದಲ ಚೆಂಡು. ಉತ್ತಮ ರೀತಿಯಾಗಿರ್ತಕ್ಕಂಥ ಚೆಂಡು. ಈ ರೀತಿಯ ಎಸೆತಗಳು ಅತಿ ಅಗತ್ಯತೆ ಇದೆ. ಸ್ವಲ್ಪ ಮಟ್ಟಿನಲ್ಲಿ ಒತ್ತಡವನ್ನು ಹೇರುವಂತ ಪ್ರಯತ್ನ ಈಗ ಮಾಡಬೇಕು ಕುಂದಾಪುರ ಫ್ರೆಂಡ್ಸ್. ಮರಳಿ ಈ ಪಂದ್ಯಾಟದಲ್ಲಿ ಕೈ ಹಿಡಿತವನ್ನು ಮಾಡಬೇಕಾದ್ರೆ ಈಗ ಚೆಂಡುಗಳ ದಾಟೆಡು ಡೆಲಿವರಿ ಆಗಿ ಹೊರ ಹೊಮ್ಮಬೇಕಾಗ್ತದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸ್ವೀಟರಿಗೆ ಚೆಂಡು ಈಗ ಎರಡನೇ ಬಾರಿ. ಯುನಿಗಾರ್ಡ್ ಕ್ರಿಕೆಟ್ ಅಕಾಡೆಮಿಯ ಪ್ರಮುಖ ಪ್ಲೇಯರ್ ಆಗಿರ್ತಕ್ಕಂಥ ಆಟಗಾರ್ತಿ ಸ್ವೀಟಾ ಈ ಸಂದರ್ಭದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಆರಂಭಿಕ ಸರದಿಯ ಆಟಗಾರ ರೂಪದಲ್ಲಿ ಅಂಕಣದ ಒಳಭಾಗಕ್ಕೆ ಬಂದಿರತಕ್ಕಂಥ ಆಟಗಾರ್ತಿ. ಮತ್ತೆ ಅದೇ ಮಾದರಿ ಎಸೆಗಾರಿಕೆ ವೈಡ್ ಬಾಲ್ ಎಂಬ ತೀರ್ಪು ಬರ್ತಾ ಇದೆ. ಸೆಮಿಫೈನಲ್ ಎನ್ನುವಂಥದ್ದು ಈಗ ಬಹುಶಃ ಬೃಹತ್ ಮೊತ್ತ ದಾಖಲಿಸುವಂತ ಎಲ್ಲ ಲಕ್ಷಣಗಳು ಇಲ್ಲಿ ಕಂಡುಕೊಳ್ತಾ ಇದ್ದಾವೆ. ಈ ರೀತಿಯಾಗಿ ಈಗ ಚಾಲ್ತಿಯಲ್ಲಿ ಇರ್ತಕ್ಕಂಥ ಮೂರನೇ ಓವರ್ ಸ್ವೀಟನಿಗೆ ಎಸೆಗಾರಿಕೆ ಮಾಡಬೇಕು. ಬಹಳಷ್ಟು ಉತ್ತಮ ರೀತಿಯ ಚೆಂಡು. ಈ ರೀತಿಯ ಎಸೆಗಳು ಬಹಳಷ್ಟು ಅಗತ್ಯತೆ ಇದೆ. ಸ್ವಲ್ಪ ಮಟ್ಟಿನಲ್ಲಿ ಒತ್ತಡವನ್ನು ಹೇರುವಂತ ಪ್ರಯತ್ನ ಮಾಡಲೇಬೇಕು. ಅಂಕಿಅಂಶ ಪಟ್ಟಿಯಲ್ಲಿ ಈಗಾಗಲೇ ಓಟಗಳ ಸಂಖ್ಯೆ 46ಕ್ಕೆ ಬಂದು ತಲುಪಿಯಾಗಿದೆ. ತೀರಾ ಶಾರ್ಟ್ ಆಗಿ ಬಂದಿರತಕ್ಕಂಥ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸಿಂಪ್ಲಿ ಕ್ಯಾರಿ ಮಾಡಬಹುದಿರ್ತಕ್ಕಂಥ ಒಂದು ಲಾಂಗ್ ಆಫ್ ನ ವಿಭಾಗದಲ್ಲಿ ಸ್ವಲ್ಪ ಮಟ್ಟಿನಲ್ಲಿ ಕಳಪೆ ಪ್ರದರ್ಶನದ ಫೀಲ್ಡಿಂಗ್ ಮಾಡ್ತಾ ಇದೆ. ಈಗ 2 ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. 50ಕ್ಕೆ ಅರ್ಧ ಶತಕ ದಾಖಲಿಸ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ. ಜೈ ಕರ್ನಾಟಕ ಈಗಾಗಲೇ ಅಂಕಿಅಂಶ ಪಟ್ಟಿಯಲ್ಲಿ 50 ಯಾನೇ ಅರ್ಧ ಶತಕ ಓಟಗಳನ್ನು ದಾಖಲಿಸಿ ಆಗಿದೆ. ಸೆಮಿಫೈನಲ್ ಪಂದ್ಯಾಟದ ಕೊನೆಯ ಚೆಂಡು ಈಗ 3ನೇ ಓವರ್ ಪ್ರಗತಿಯಲ್ಲಿದೆ. ಮೂರನೇ ಓವರ್ನ ಮುಕ್ತಾಯ ಅಂಶಕ್ಕೆ ಈಗ 54ಕ್ಕೆ ಬಂದು ತಲುಪ್ತಾ ಇದೆ. ಉಳಿದಿರ್ತಕ್ಕಂಥ 6 ಚೆಂಡು ಅದೆಷ್ಟು ಓಟವನ್ನು ದಾಖಲಿಸಲಿಕ್ಕೆ ಅವಕಾಶವನ್ನು ಕುಂದಾಪುರ ಫ್ರೆಂಡ್ಸ್ಗಳು ಮಾಡ್ತಾರೆ ಅನ್ನೋದನ್ನು ನೋಡ್ಬೇಕಾಗ್ತದೆ. ಸ್ವೀಟಾ ಮತ್ತೆ ಅಕ್ಷತನ ಜೋಡಿ ಅಂಕಣದ ಒಳಭಾಗದಲ್ಲಿ ಗಳಿಸಿರ್ತಕ್ಕಂಥ ಓಟಗಳು ಕುಂದಾಪುರ ಫ್ರೆಂಡ್ಸ್ಗೆ ಸ್ವಲ್ಪ ಮಟ್ಟಿನಲ್ಲಿ ತಲೆನೋವಿನ ವಿಚಾರ ಆಗ್ತದೆ. ಈಗಾಗಲೇ 54ಕ್ಕೆ ಬಂದು ತಲುಪಿರ್ತಕ್ಕಂಥ ಇರುವ ಆಟಗಾರರು ಸ್ವೀಟಾ ಮತ್ತೆ ಅಕ್ಷತ ಓವರ್ 1ಕ್ಕೆ ತಲಾ 5 ಬೌಂಡ್ರಿಗಳನ್ನು ಚೆಚ್ಚುವುದರ ಮುಖಾಂತರವಾಗಿ ಅಂಕಣದ ಮೂಲೆಗೂ ಕೂಡ ಬೌಂಡ್ರಿಗಳನ್ನು ದಾಖಲಿಸಿ ಜನರ ಮನ ಗೆಲ್ಲುವಂತ ಆಟಗಾರಿಕೆ ಈ ಸೆಮಿಫೈನಲ್ ಪಂದ್ಯಾಟದಲ್ಲಿ ಆಟವನ್ನು ತನ್ನ ಪರವಾಗಿ ತಂಡಕ್ಕೋಸ್ಕರ ಬೃಹತ್ ಮೊತ್ತವನ್ನು ದಾಖಲಿಸ್ತಾ ಇದ್ದಾರೆ. ಈಗ ಹೊಸ ಬೌಲರ್ ಪರಿಚಯ ಆಗ್ತಾ ಇದೆ ಕುಂದಾಪುರ ಫ್ರೆಂಡ್ಸ್ ನ ಕೊನೆಯ 6 ಚೆಂಡು. ಈ ಹಂತದಲ್ಲಿ ನಿಯಮದ ಉಲ್ಲಂಘನೆ ಮೊದಲ ಯಶಸ್ಸು. ಅಕ್ಷತ ಬಹಳಷ್ಟು ರೀತಿಯ ನಾಟಿಕತನ್ನು ಮಾಡಿದ್ರು ತನ್ನ ತಂಡಕ್ಕೋಸ್ಕರ. ಈಗ ಮೊದಲ ಹೋಟೆಲಿಯ ರೂಪದಲ್ಲಿ ಈಗ ಅಕ್ಷತ ಅಂಕಣದ ಹೊರಭಾಗಕ್ಕೆ ಬರ್ತಾ ಇದ್ದಾರೆ. ಬೌಲರ್ ಅನಿತಾ ಈಗ ಎಸೆಗಾರಿಕೆಯಲ್ಲಿ ಮೊದಲ ಚೆಂಡಿನಲ್ಲಿ ವಿಕೆಟ್ ಅನ್ನು ಕಬಳಿಸಿರ್ತಕ್ಕಂಥ ಏಕಮಾತ್ರ ಬೌಲರ್ ಈಗ ಮೊದಲ ಬ್ರೇಕ್ ಥ್ರೂ ಸಂಭವಿಸ್ತಾ ಇದೆ. ಹೊಸ ಆಟಗಾರ್ತಿ ಅಂಕಣ ಒಳಭಾಗಕ್ಕೆ ಪ್ರವೇಶ ಮಾಡಿದ್ದಾರೆ. ಬ್ಯಾಟ್ಸ್ಮನ್ ಪ್ಲೀಸ್. ಶಶಿಕಲಾ ಸ್ಟ್ರೈಕರ್ ವಿಭಾಗದಲ್ಲಿ ಅನೇತನ ಚೆಂಡು ಬ್ಯಾಕ್ ಟು ಶಶಿಕಲಾ ಎದುರಿಸತಕ್ಕಂಥ ಮೊದಲ ಚೆಂಡು ಕವರ್ಸ್ ಮೇಲ್ಭಾಗಕ್ಕೆ ಹೊಡೆತಗಳು ಬರ್ತಾ ಇದೆ. ಈ ರೀತಿಯ ಹೊಡೆತಗಳು ಈಗ ಬೃಹತ್ ಮೊತ್ತದ ದಾಖಲೆಗೆ ಕಾರಣವಾಗಿರ್ತಕ್ಕಂಥ ಹೊಡೆತಗಳಾಗ್ತದೆ. ಈಗಾಗಲೇ ಅಂಕಿಅಂಶ ಪಟ್ಟಿ 58ಕ್ಕೆ ಬಂದು ತಲುಪಿದೆ. ಕುಂದಾಪುರ ಫ್ರೆಂಡ್ಸ್ ನಲ್ಲಿ ಕೂಡ ಪೂರ್ವಜ ಮತ್ತೆ ನಿಸ್ಮಾನ್ ಅಂತ ಬಹಳಷ್ಟು ಉತ್ತಮ ರೀತಿಯ ಆಟಗಾರರು ಇದ್ದಾರೆ. ಈ ಪಂದ್ಯಾಟವನ್ನು ಜಯಿಸಬೇಕಾದ್ರೆ ಅಷ್ಟು ಸುಲಭವಾಗಿರ್ತಕ್ಕಂಥ ವಿಚಾರವೇನಲ್ಲ. ಜೈ ಕರ್ನಾಟಕ ಮಾತ್ರ ನಿರಂತರವಾಗಿ ಹೋಟೆಲ್ಗಳನ್ನು ಬಿಡ್ತಾ ಇದ್ದಾರೆ. ಈಗ ಜೆಂಟ್ಸ್ ಸೆಮಿಫೈನಲ್ ಮೊದಲ ಸೆಮಿಫೈನಲ್ ಆಗಿ
ಆಲ್ಡೆ ಗ್ರೂಪ್ ವರ್ಸದ ಕುಡ್ಲಾ ಸೂಪರ್ ಕಿಂಗ್ಸ್ ನಡುವಿನ ಮೊದಲ ಉಪಾಂತ್ಯ ಪಂದ್ಯಾಟ ಅತಿ ಶೀಘ್ರದಲ್ಲಿ ಈ ಪಂದ್ಯಾಟದ ಬಳಿಕ ಜೆಂಟ್ಸ್ ಸೆಮಿಫೈನಲ್ ನಡೀತದೆ. ಬಹಳಷ್ಟು ಸುಸರ್ಜಿತವಾಗಿ ಅದ್ದಿರುವಾಗಿ YMS ಮ್ಯಾಂಗ್ಳೂರಿಯನ್ಸ್ ಪ್ರೀಮಿಯರ್ ಲೀಗ್ ಸೀಸನ್ 2 ಹಣಾಹಣಿ ಸೆಮಿಫೈನಲ್ ಕೂಟ ಈಗ ಬಹಳಷ್ಟು ಪ್ರೇಕ್ಷಕರು ಬಹಳಷ್ಟು ಕುತೂಹಲಕಾರಿಯಾಗಿ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಈ ರೀತಿಯ ಪಂದ್ಯಾಟಗಳು ಈಗ ಮತ್ತೆ ಎದುರಿಸತಕ್ಕಂಥ ಚೆಂಡು ಸ್ವಲ್ಪ ಮಟ್ಟಿನಲ್ಲಿ ಔಟ್ ಸೈಡ್ ಆಫ್ ಸ್ಟಂಪ್ ವೈಡ್ ಬಾಲ್ ಎಂಬ ತೀರ್ಪು ಸುರೇಂದ್ರ ಅವರು ಕೊಡ್ತಾ ಇದ್ದಾರೆ. ತನ್ನ 2 ಬಾವುಗಳನ್ನು ಚಾಚುವುದರ ಮುಖಾಂತರವಾಗಿ ಕ್ರಮವಲ್ಲದ ಎಸ್ತ ಎನ್ನುವಂತ ತೀರ್ಪು ಬರ್ತಾ ಇದೆ. ಓಟಗಳು ಹೆಚ್ಚಾಗ್ತಾ ಇದೆ. ಈ ರೀತಿಯಾಗಿ ಎಕ್ಸ್ಟ್ರಾ ಓಟಗಳು ಕೂಡ ಬರ್ತಾ ಇದೆ. ಲೆಗ್ ಸೈಡ್ ಸ್ವಲ್ಪ ಮಟ್ಟಿನಲ್ಲಿ ಅತಿರಿಕ್ತ ಓಟಗಳು ಹೆಚ್ಚಾಗ್ತಾ ಇದೆ. ಈಗ ಓಟಗಳು ಆಗಿದೆ. ಅನಿತಾ ಸ್ವಲ್ಪ ಮಟ್ಟಿನಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು. ಬೋನಸ್ ಕೊಡುವಂತ ಪ್ರಯತ್ನವನ್ನು ಮಾಡಬಾರ್ದು. ಇಲ್ಲಿ 60 ಓಟಕ್ಕೆ ಬಂದ ತಲುಪಿ ಆಗಿದೆ 2 ಹುದ್ದೆಗಳ ನಷ್ಟಕ್ಕೆ. ಸ್ವಲ್ಪ ಇರ್ತಿರ್ತಕ್ಕಂಥ ಕೊನೆಯ 2 ಚೆಂಡು 3 ಚೆಂಡು ಈಗ ಬಾಕಿ ಉಳಿತಾ ಇದೆ. ಫೀಲ್ಡಿಂಗ್ ವಿಭಾಗದಲ್ಲಿ ಎಡವಟ್ಟನ್ನು ಮಾಡಿಕೊಡ್ತಾ ಇದ್ದಾರೆ. ನಿಶಂಶವಾಗಿ ನಿಯಂತ್ರಣದಲ್ಲಿ ಹಿಡಿಕೊಡ್ಬೋದಿತ್ತು. ಈಗ ಅನಾವಶ್ಯಕ ನಾಕೌಟ್ಗಳು ಸೇರ್ಪಡೆ ಆಗ್ತಾ ಇದೆ ಅಂಕಿಅಂಶ ಪಟ್ಟಿಗೆ. ಬೃಹತ್ ಮೊತ್ತವನ್ನು ದಾಖಲಿಸುವಂತ ಎಲ್ಲ ಲಕ್ಷಣ ಈಗ ಕಂಡು ಬರ್ತಾ ಇದೆ. 64ಕ್ಕೆ 2 ಹುದ್ದೆರೆ ಬಿಟ್ಟುಕೊಟ್ಟಿರ್ತಕ್ಕಂಥ ಜೈ ಕರ್ನಾಟಕ ಜೈಕಾರ ಹಾಕುವಂತ ಎಲ್ಲ ಸನ್ನಿವೇಶದಲ್ಲೇ ಇದೆ ಮೊದಲ ಉಪಾಂತ್ಯದಲ್ಲಿ. ಈಗ ಔಷಧಿ ಆಫ್ ಕಂಪ ಅನಿತ ಮಾತ್ರ ವೈಡ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಿರಂತರವಾಗಿ ಬೌಂಡ್ರಿಗಳನ್ನು ಕೊಟ್ಟರು ಕೂಡ ಪರವಾಗಿಲ್ಲ, ಎಕ್ಸ್ಟ್ರಾ ಓಟುಗಳು ಬೇಡ. ಈ ರೀತಿಯಾಗಿರ್ತಕ್ಕಂಥ ಎಸೆತಗಳು ಬಹಳಷ್ಟು ದುಬಾರಿ ಆಗ್ತದೆ. ಮತ್ತೆ ಪುನಃ ವೈಡ್ ಬಾಲ್ ಕೊನೆ ಹಂತದಲ್ಲಿ ಚೆಂಡು ಅಂಕಣದ ಒಳಭಾಗದಲ್ಲಿ ಲೈನ್ ಅಂಡ್ ಲೆಂತ್ ಅನ್ನ ಅರಿತುಕೊಂಡು ಬಾಲ್ಗಳನ್ನು ಮಾಡಬೇಕು. ಸ್ವಲ್ಪ ಮಟ್ಟಿನಲ್ಲಿ ಅನಿತ ಎಸೆದಿರ್ತಕ್ಕಂಥ ಚೆಂಡು ಹೂದರಿಗಳಿಗೆ ಆಘಾತವನ್ನು ಮಾಡಿದ್ರು ಕೂಡ ಓಟಗಳ ಸಂಖ್ಯೆಯಲ್ಲಿ ಯಾವುದೇ ರೀತಿ ಒತ್ತಡ ಬರ್ತಾ ಇಲ್ಲ. ನಿರಂತರವಾಗಿ ಓಟಗಳನ್ನು ದಾಖಲಿಸಿರ್ತಕ್ಕಂಥ ಆಟಗಾರರು 66ಕ್ಕೆ ಒಂದು ತಲುಪ್ತಾ ಇದೆ ಈ ಹಂತದಲ್ಲಿ. ಸ್ವಲ್ಪ ಮಟ್ಟಿನ ಉತ್ತಮ ರೀತಿಯ ಕ್ಷೇತ್ರ ಆಗ್ತದೆ. ಈಗ ಕೊನೆಯ 1 ಚೆಂಡು 67 ಅಂತ ಅದು ಯಾವ ರೀತಿಯಲ್ಲಿ ಟಾರ್ಗೆಟ್ ರೂಪದಲ್ಲಿ ಸ್ವೀಟ ಕೊನೆಯ ಚೆಂಡನ್ನು ಎದುರಿಸಿ ಟಾರ್ಗೆಟ್ ಅನ್ನು ರಚನೆ ಮಾಡ್ತಾಳೆ ಅನ್ನೋ ವಿಚಾರ ನೋಡ್ಬೇಕಾಗ್ತದೆ. ಇನ್ನಿಂಗ್ಸ್ ನ ಮುಕ್ತಾಯದ ಅಂಶವನ್ನು ಕೂಡ ಕಂಡುಕೊಳ್ತಾ ಇದ್ದೇವೆ. ಈ ರೀತಿಯಾಗಿ 71ರ ಟಾರ್ಗೆಟ್ 71 ಓಟ 72ರ ಟಾರ್ಗೆಟ್ ಅನ್ನು ಬಿಟ್ಕೊಳ್ತಾ ಇದೆ. ಕುಂದಾಪುರ ಫ್ರೆಂಡ್ಸ್ಗಳು ಜಯಿಸಬೇಕಾದ್ರೆ ಓವರ್ 1ಕ್ಕೆ 4-5 ಬೌಂಡ್ರಿಗಳನ್ನು ಆಡಲೇಬೇಕು. ಈ ರೀತಿಯಾಗಿ YMS ಮ್ಯಾಂಗ್ಳೂರಿಯನ್ಸ್ ಪ್ರೀಮಿಯರ್ ಲೀಗ್ ಸೀಸನ್ 2ರ ಫೈನಲ್ ಕೂಟಕ್ಕೆ ಬಹಳಷ್ಟು ಸೆಣಸಾಟ ನಡೀತಾ ಇದೆ. ಹೋರಾಟ ಕೂಡ ಈ ಹಂತದಲ್ಲಿ 71-72ರ ಟಾರ್ಗೆಟ್ಗೆ ಬಂದು ತಲುಪ್ತಾ ಇದೆ. YMS ಮ್ಯಾಂಗ್ಳೂರಿನಲ್ಲಿ ಆಯೋಜಿಸಿರ್ತಕ್ಕಂಥ ಪವರ್ಡ್ ಬೈ RN ಸ್ಕ್ವೇರ್ ನಿಂದ ಹೊಂದಿರತಕ್ಕಂಥ ಈ ಕ್ರಿಕೆಟ್ ಕೂಟ ಈ ಸಂದರ್ಭದಲ್ಲಿ ಕೊನೆಯ ಹಂತಕ್ಕೆ ಬಂದು ತಲುಪ್ತಾ ಇದೆ. ಪ್ರೀಮಿಯರ್ ಲೀಗ್ ಸೀಸನ್ 2ರ ಹಣಾಹಣಿ ಫೈನಲ್ ಕೂಟ ಇನ್ನೂ ಕೂಡ ಅಂಕ ಜರುಗಲಿಕ್ಕಿದೆ. ಈ ರೀತಿಯಾಗಿ ಬಂದಿರತಕ್ಕಂಥ ಪಂದ್ಯಾಟ ಈಗ ಕೊನೆಯ ಕ್ಷಣದಲ್ಲಿ ಮುಕ್ತಾಯದ ಅಂಶಕ್ಕೂ ಕೂಡ ಬಹಳಷ್ಟು ಹತ್ತಿರದಲ್ಲಿದೆ. ಈಗ ಸೆಮಿಫೈನಲ್ ಉಪಾಂತ್ಯ ಪಂದ್ಯಾಟಗಳ ಮೊದಲ ಇನ್ನಿಂಗ್ಸ್ ವುಮೆನ್ಸ್ ವಿಭಾಗದಲ್ಲಿ ಈಗ ಮುಕ್ತಾಯದ ಅಂಶವನ್ನು ಕಂಡಿದ್ರೆ ಕೂಡ ಕುಂದಾಪುರ ಫ್ರೆಂಡ್ಸ್ ಮತ್ತು ಜೈ ಕರ್ನಾಟಕ ನಡುವಿನ ಹಣಾಹಣಿ ಈ ಸಂದರ್ಭದಲ್ಲಿ 24 ಚೆಂಡು 72ರ ಬೃಹತ್ ಮೊತ್ತ ದಾಖಲಿಸಲೇಬೇಕಾಗ್ತದೆ पहले जयिसಬೇಕಾದ್ರೆ काफी अच्छे जोश के साथ यहाँ पर पूरा खिलाड़ी जय कर्नाटक की तरफ से एक अच्छा स्कोर करना चाहिए यहाँ पर अंकेट के अंदर बेहतरीन स्कोर करना चाहिए 72 का टारगेट यहाँ पर 71 रन बटोर चुके हैं यहाँ पर काफी जबरदस्त बल्लेबाजी स्वीटा और अक्षता के दरमियान यहाँ पर जबरदस्त तरीके से यहाँ पर बैटिंग किया है लेकिन बड़ा स्कोर का लक्ष्य यहाँ पर निष्मा उसके साथ पूर्वज इस तरह के बड़े खिलाड़ियों का मौजूद है वहां पर। इस तरह से अभी 4 ओवर के मैच 72 का टारगेट किस तरह से सामना करेंगे। आरंभिक सलामी बल्लेबाज अंतर के अंदर प्रवेश कर रहे हैं कुंदापुर फ्रेंड्स की तरफ से। यहाँ पर कुंदापुर फ्रेंड्स सुबह के मैच में काफी जबरदस्त प्रहार
बाकी थे। दोनों मैच जीतते हुए कुंदापुर फ्रेंड्स अभी यहाँ पर पहला सेमीफाइनल मैच जय कर्नाटक के सामने एक बड़ा लक्ष्य का सामना करते हुए यहाँ पर 4 ओवर की मैच है। स्वीटा गेंदबाजी पर अंपायर कमाल का सामना करते हुए यहाँ पर पहले ओवर की पहली गेंद स्वीटा यहाँ पर गेंदबाजी पर टॉस का बॉस संपत शेट्टी ನನ್ನ ಜೊತೆ ಇದ್ದಾರೆ। ಸೂಪರ್ ಕಿಂಗ್ಸ್ ಆಟಗಾರರು ಎರಡು ಕಪ್ತಾನರು ಈಗ ಈ ಪಂದ್ಯದ ಬಳಿಕ ಅತಿ ಶೀಘ್ರದಲ್ಲಿ ಸೆಮಿಫೈನಲ್ ಪಂದ್ಯಕೂಟ ಜರುಗುತ್ತದೆ। ಮೆನ್ಸ್ ನ ಮೊದಲ ಸೆಮಿಫೈನಲ್ ಪಂದ್ಯ ಈ ಕರ್ವಾಲ ನಡೀತದೆ। ಸ್ವೀಟಾ ಇಲ್ಲಿ ಎಸ್ತಗಾರಿಕೆ ಮಾಡ್ತಾ ಇದ್ದಾರೆ। ಆದಷ್ಟು ಬೇಗ ನಮ್ಮ ಟॉस का बॉस ಸಂಪತ್ ಶೆಟ್ಟಿಯನ್ನ ಸಂಪರ್ಕಿಸಿ ಅಂತ ಕೇಳ್ಕೊಳ್ತಾ ಇದೆ। ಇದೀಗ ಮೊದಲ ಸುತ್ತಿನ ಕರೆ ಎರಡು ತಂಡಗಳಿಗೆ ಸ್ವೀಟಾ ಭರ್ಜರಿ ದಾಂಡಿಗತ್ತನ್ನು ಮಾಡಿರ್ತಕ್ಕಂಥ ಆಲ್ರೌಂಡರ್ ಸ್ವೀಟಾ ಈಗ ಎಸೆತಗಾರಿಕೆ ಭಾಗದಲ್ಲಿ ಆಟಗಾರರನ್ನು ಕಟ್ಟಿ ಹಾಕುವಂತ ಪ್ರಯತ್ನ ಮೊದಲ ಓವರ್ನಲ್ಲೇ ಪ್ರಾರಂಭಿಸಿದ್ದಾಳೆ। ಪೂರ್ವಜ ಬೆಳಗಿನ ಜಾಮದ ಪ್ರತಿಯೊಂದು ಪಂದ್ಯಗಳಲ್ಲಿ ನಿರಂತರವಾಗಿ ಬೌಂಡ್ರಿ ಬಾರಿಸಿರ್ತಕ್ಕಂಥ ಆಟಗಾರ್ತಿ ಈಗ ಸ್ವಲ್ಪ ಮಟ್ಟಿನಲ್ಲಿ ಒತ್ತಡಕ್ಕೆ ಬರ್ತಾ ಇದ್ದಾರೆ। ಸಾಗಿಸಿರ್ತಕ್ಕಂಥ ಈ ಒಂದು ಕ್ರಿಕೆಟ್ ಕೂಟ ಹಗಲು ರಾತ್ರಿಯ ಕ್ರಿಕೆಟ್ ಕೂಟ ಈ ಸಂದರ್ಭದಲ್ಲಿ ಸೆಮಿಫೈನಲ್ ವೈಡ್ ಬಾಲ್ ಮುಖಾಂತರವಾಗಿ ಈಗ ವೈಡ್ ಬಾಲ್ ಮುಖಾಂತರವಾಗಿ 2 ಅಂಕಿಅಂಶ ಪಟ್ಟಿಗೆ ಬರ್ತಾ ಇದೆ। ಈ ರೀತಿಯಾಗಿ ಅಂಕಿಅಂಶ ಪಟ್ಟಿ ಮೊದಲ 2 ಓಟದಿಂದ ಸ್ವಾಗತವಾಗ್ತಾ ಇದೆ। ಈಗಷ್ಟೇ ಸ್ವಲ್ಪ ಬಿರುಸಿನ ಎಸ್ತಗಾರಿಕೆಯನ್ನು ಮಾಡಿದ್ರು ಸ್ವೀಟಾ ಈಗ ಸ್ವಲ್ಪ निदानगतिಯಲ್ಲಿ ಎಸ್ತಗಾರಿಕೆ ಮಾಡ್ತಾ ಇದ್ದಾರೆ। काफी जबरदस्त बल्लेबाजी यहाँ पर स्वीटा फिर से तैयार अपनी दूर वाली चोट से यहाँ पर ऑलरेडी जीत गया है टॉस। पहला विकेट की पतन यहाँ पर सीधे बल्ले के साथ खेलने की प्रयास की वहां पर फील्डर मौजूद थे। एक रन चुराने की कोशिश थी लेकिन काफी रफ्तार के साथ वहां पर शशि ने वहां पर रन आउट करा दिया। इसके साथ स्वीटा अपने गेंदबाज पर 6 रन तक पहुंच चुका है। एक विकेट के नुकसान पर यहाँ पर काफी जबरदस्त मैच जारी है। यहाँ पर 66 रन अभी भी ಈಗ ಮೈಕ್ ಪಾಯಿಂಟ್ ಗಳ ಹಿಂದ್ಗಡೆ ಲೈವ್ ಸ್ಕ್ರೀನ್ ಇದೆ ಅಲ್ಲಿ ಕೂಡ ವೀಕ್ಷಿಸಬಹುದು। ಹೋರಾಟ ನೆಟ್ಟ ನಡುವಿನ ನೇರಗಡ್ಡ ಬಾಸ್ ಸುಂದರ ಶೈಲಿ ಹೋರಾಟವನ್ನು ಮಾಡ್ತಾನೆ। ಲಾಂಗ್ ಆಫ್ ಮೇಲ್ಭಾಗಕ್ಕೆ ಕುಂದಾಪುರದ ಆಟಗಾರ್ತಿ ಪೂರ್ವಜನ ದಾಂಡು ಈಗ ತಂಡದ ಪರವಾಗಿ ಆಟವನ್ನು ಎದುರಿಸಲೇಬೇಕು। ಶ್ವೇತಾ ಮತ್ತು ಎಸ್ತಗಾರಿಕೆ ಭಾಗದಲ್ಲಿ ಮೊದಲ ಓವರ್ನಲ್ಲೇ ಪೂರ್ವಜ ಈ ರೀತಿ ಹೊರತಗಳನ್ನು ಮಾಡ್ತಾ ಇದ್ದಾರೆ। 72 ಟಾರ್ಗೆಟ್ ಅನ್ನು ಬೆನ್ನಟ್ಕೊಂಡು ಬಂದಿರತಕ್ಕಂಥ ಕುಂದಾಪುರಿಗಳು ಈ ಹಂತದಲ್ಲಿ ಈಗ ಈ ಓವರ್ನಲ್ಲಿ 3 ಬೌಂಡ್ರಿಗಳನ್ನು ದಾಖಲಿಸ್ತಾ ಇದ್ದಾರೆ। ಮೊದಲ ಓವರ್ನ ಮುಕ್ತಾಯದ ಅಂಶಕ್ಕೆ 14 ಓಟವನ್ನು ದಾಖಲಿಸಿದೆ। ಉಳಿದಿರ್ತಕ್ಕಂಥ 18 ಚೆಂಡು 58 ಓಟವನ್ನು ಗಳಿಸಲೇಬೇಕಾಗ್ತದೆ। ಈ ಪಂದ್ಯಾಟವನ್ನು ಜಯಿಸಬೇಕಾದ್ರೆ ಕುಂದಾಪುರದ ಫ್ರೆಂಡ್ಸ್ಗಳು ಈ ಹಂತದಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ನಿಷ್ಮಾ ಆ ವಿಭಾಗದ ಶ್ರೇಷ್ಠ ಮಟ್ಟದ ಆಟಗಾರ್ತಿ। ನಿಷ್ಮನ ಬೌಂಡ್ರಿ ಈಗ ಪ್ರಾರಂಭಿಕ ಹಂತವನ್ನು ಕಂಡುಕೊಳ್ತಾ ಇದೆ। ಸರಾಗವಾಗಿ ಬೌಂಡ್ರಿಗಳ ದಾಖಲಿಸ್ತಾ ಹೋದ್ರೂ ಕೂಡ 72 ಆಸುಪಾಸು ಭವಿಷ್ಯ ಬರುವಂತ ಎಲ್ಲ ಸಾಧ್ಯತೆಗಳಿದೆ। ಇನ್ನು ಕೂಡ ಮೊದಲ ಓವರ್ನಲ್ಲಿ 14 ಈಗ 4 ಓಟವನ್ನು 18ಕ್ಕೆ ಬಂದು ತಲುಪ್ತಾ ಇದೆ। ಈ ರೀತಿಯ ಬೌಂಡ್ರಿಗಳ ಮೆರವಣಿಗೆ ಸಾಗಲೇಬೇಕು। ಪಂದ್ಯಾಟವನ್ನು ಜಯಿಸಬೇಕಾದ್ರೆ ಓವರ್ 1ಕ್ಕೆ 5 ಸರಾಸರಿ ಬೌಂಡ್ರಿಗಳನ್ನು ದಾಖಲಿಸಬೇಕು। ಸ್ವೀಟಾ ಮಾತ್ರ ಎದುರಿಸತಕ್ಕಂಥ ಬಹಳಷ್ಟು ಎಸೆತಗಳು ಅಕ್ಷತ ಮತ್ತೆ ಸ್ವೀಟಾ ಯಶಸ್ವಿ ಆಟ ತಂಡದ ಕೈ ಹಿಡಿತಾ ಇದ್ದಾರೆ। ಈಗ ನಿಷ್ಮಾಂತರ
ಭಾಗದಲ್ಲಿ ಬೌಂಡ್ರಿಗ ಮೆರವಣಿಗೆ ಕಾಣಿಸ್ತಾ ಇದ್ದಾರೆ. ಚೆಂಡು ಸ್ವಲ್ಪ ಹೇಗೂ ಕೂಡ ಬರಲಿ, ಟೋಟಲ್ ಸ್ಕೋರ್ ಬರಬೇಕು. ಬಂದದ್ದೆಲ್ಲ ಬರಲಿ, ದೇವರ ಕರುಣೆ ಇರಲಿ. ಟೋಟಲ್ ಆಗಿ ಕುಂದಾಪುರ ಫ್ರೆಂಡ್ಸ್ಗೆ ಓಟ್ಗೆ ಅಗತ್ಯತೆ ಇದೆ. ಈ ರೀತಿಯಾಗಿ ಈಗ ಆರಂಭಿಕ ಹಂತದಲ್ಲಿ ಮೊದಲ ಓವರ್ ಮುಕ್ತಾಯದ ಬಳಿಕ ಈಗ 3 ಚೆಂಡುಗಳು ಮುಕ್ತಾಯ ಆಗಿದೆ. 1.3 ಬಾಲ್ 26ಕ್ಕೆ ಬಂದು ಕುಂದಾಪುರ ಫ್ರೆಂಡ್ಸ್ ಈ ಪಂದ್ಯಾಟ ಸ್ವಲ್ಪ ಮಟ್ಟಿನಲ್ಲಿ ಫೈಟರ್ ಪಂದ್ಯಾಟವಾಗುವಂತ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಈಗ 4ನೇ ಬಾರಿ ಮತ್ತೆ ಬೌಂಡ್ರಿ ಈಗ ನಿಸ್ಮಾ ಈ ಓವರ್ನಲ್ಲಿ ದಾಖಲಿಸಿದ್ದಾರೆ. ನಿಸ್ಮಾ ಮಾತ್ರ ಪಂದ್ಯದ ಉಳಿಸಬೇಕೆನ್ನುವಂತಹ ದಾಂಡಿಗಟ್ಟನ್ನು ಮಾಡತಕ್ಕಂಥ ಯಶಸ್ವಿ ಆಟಗಾರ್ತಿ. ಈ ರೀತಿಯಾಗಿ ಈಗ ನಿಸ್ಮಾ ಜೈ ಕರ್ನಾಟಕದ ಹಿಡಿಮುಡಿ ಕಟ್ಟುವಲ್ಲಿ ಯಶಸ್ವಿನ ಪದಾರ್ಪಣೆ ಮಾಡ್ತಾ ಇದ್ದಾರೆ. यहाँ पर जरूरत थी उस कैच की. निश्वा जैसी खिलाड़ी आखिर सन तक अगर बैटिंग करेंगे तो यहाँ पर निश्चित रूप से यहाँ पर 31 रन तक पहुंच चुका है. आखिरी गेंद अभी तक शेष है यहाँ पर. शशिकला की आखिरी गेंद, दूसरी ओवर की आखिरी गेंद यहाँ पर. ये गेंद यहाँ पर पूर्वज के बल्ले से पूर्वज ने यहाँ पर गोल्डन शॉट, रॉकेट शॉट बाउंड्री यहाँ पर 2 ओवर की समाप्ति. दूसरी ओवर की समाप्ति यहाँ पर टीम का स्कोर भी पहुंच चुका है 45 यहाँ पर. क्या जबरदस्त बैटिंग प्रदर्शन, काफी जबरदस्त बल्लेबाजी यहाँ पर. बचे हुए 12 गेंद है. 12 बॉल 37 रन्स रिक्वायर्ड. ಕುಂದಾಪುರ ಫ್ರೆಂಡ್ಸ್ ಸ್ವಲ್ಪ ಮಟ್ಟಿನಲ್ಲಿ ಒತ್ತಡ ಬಂದರೂ ಕೂಡ ನಿಸ್ಮಾನಂತ ಆಟಗಾರರು ಕೇವಲ 1 ಓವರ್ನಲ್ಲಿ ಪತೋಟವನ್ನು ದಾಖಲಿಸಿದರೆ ಬಹುಶಃ ಕೊನೆಯ ಓವರ್ 14ಕ್ಕೆ ಬರ್ತಾರೆ. ಈ ರೀತಿಯಾಗಿ ಪಂದ್ಯಾಟ ಜಯಿಸುವಂತ ಪ್ರಯತ್ನ ಕುಂದಾಪುರ ಫ್ರೆಂಡ್ಸ್ಗಳು ನಿರಂತರವಾಗಿ ಆ ವಿಭಾಗದ 2 ಆಟಗಾರರು ಕೂಡ ಬಹಳಷ್ಟು ಯಶಸ್ವಿ ಆಟಗಾರರು. ದೀನಾ ಈಗ ಮೊದಲ ಚೆಂಡು. निस्मा को रोकना नामुमकिन है. क्या जबरदस्त बल्लेबाजी. फिर से तैयार लीना यहाँ पर. गेंद थोड़ी सी आउटसाइड एक्स्ट्रा थी, यहाँ पर घुमाने की कोशिश थी लेकिन बल्ले का संपर्क गेंद के साथ सही तरह से नहीं हुआ वहाँ पर. इसके साथ डॉट बॉल डीना के जरिए से यहाँ पर डीना अपनी दूर वाली चोट से फिर से तैयार तीसरी गेंद लेकर. कर्नाटक का तीसरा ओवर यहाँ पर प्रगति पे है. तीसरी गेंद यहाँ पर डीना की ये गेंद फुटा से दूसरी सफलता यहाँ पर दीना के लिए पहला सफलता. ग्रुप से अंतर के बाहर प्रवेश कर रहे यहाँ पर. जबरदस्त प्रहार यहाँ पर. इससे चलते अभी तक निस्मा ने काफी जबरदस्त प्रहार किया है. बचे हुए 9 गेंद यहाँ पर 33 रन रिक्वायर्ड. दीना यहाँ पर थोड़ी सी फुलटास गेंद थी, समझदारी की बैटिंग करने की जरूरत थी निस्मा के लिए. अगर बल्लेबाजी से बाउंड्री आता तो निश्चित रूप से यहाँ पर काफी क्लोज का मामला होता था यहाँ पर ये मैच. दीना फिर से तैयार अपनी दूर वाली चोट से यहाँ पर गेंदबाजी पर. लास्ट 3 to go. Last 3 ball remaining. Dina once again. इसके साथ पहले ही मन बना लिया था वहां पर. 1 रन ले गए वहां पर. काफी जबरदस्त रनिंग देखिए दोनों बल्लेबाजी यहाँ पर. लाइक भाई का इशारा अंपायर की तरफ से यहाँ पर. इसके साथ टीम का स्कोर भी बढ़ चुका है यहाँ पर 40 रन पर. अगर इस मैच को देखना है तो 32 रनों की जरूरत है. 8 गेंद 32 रन. 8 ball 32 runs required to win this match. 8 ball 32 runs required. पूर्वजा यहाँ पर आरंभिक बल्लेबाज पूर्वजा अभी तक शेष है. गेंदबाजी अपने टीम को बचाने में पूरा महत्वपूर्ण यहाँ पर काम किया है दीना ने. दीना की फिर से ये गेंद काफी फुलटास गेंद थी यहाँ पर. प्रयास अच्छी
थी, लेकिन केवल 1 रनों के साथ संतुष्ट होना पड़ा वहां पर। इसके साथ तीसरी ओवर की समाप्ति। जय कर्नाटक अभी तक तीसरी ओवर समाप्ति हो चुका है। आखिरी ओवर में अगर यहाँ पर जीतना है तो 31 रनों की जरूरत है मेरे ख्याल से। लास्ट 1 बॉल रिमेनिंग, सॉरी, इसके साथ 7 गेंद 31 रनों की जरूरत है। डीना की आखिरी गेंद, जबरदस्त गेंदबाजी अपनी टीम की तरफ से। डीना दूर वाली चोर से फिर से तैयार। सीधा यार्कर लाइन गेंद थे वहां पर। डीना ने पूरा काम कर दिया अपने टीम के लिए। निश्चित रूप से अगर मैच जीतना है तो पूरी तरह से दबाव डीना ने बनाया। विकेट कीपर बॉलर थे डीना, काफी जबरदस्त गेंदबाजी यहाँ पर। ओवर की समाप्ति, 31 रनों की जरूरत है अगर ये मैच जीतना है तो। 6 गेंद 31 रन, लास्ट 6 बॉल रिमेनिंग, 31 रन्स रिक्वायर्ड टू विन दिस मैच। ಕುಂದಾಪುರ ಫ್ರೆಂಡ್ಸ್ ಈ ಹಂತದಲ್ಲಿ ಈಗ ಈ ಪಂದ್ಯಾಟ ಜಯಿಸಬೇಕಾದ್ರೆ ಬಹುಶಃ ಅತಿರಿಕ್ತ ಓಟುಗಳು ಬರಬೇಕಾಗ್ತದೆ. ಸ್ವಾತಿ ಹೊಸ ಬೌಲರ್ ಪರಿಚಯ ಮಾಡುವಂತ ಪ್ರಯತ್ನವಾಗ್ತಾ ಇದೆ. ಸೆಮಿಫೈನಲ್ ಕೊನೆಯ ಈಗ ಇನ್ನಿಂಗ್ಸ್ ನ ಕೊನೆಯ ಓವರ್. ಮೊದಲ ಚೆಂಡು ಬೌಂಡ್ರಿ. ಪೂರ್ವಜ ಬಹುಶಃ 24 ಓಟಗಳು ಇದ್ರೆ ಈ ಪಂದ್ಯಾಟದಲ್ಲಿ ಜಯಿಸುವಂತ ಸಾಧ್ಯತೆ ಇತ್ತು. ಪೂರ್ವಜರ ಆಟ ಆ ರೀತಿಯಾಗಿ ಬರ್ತಾ ಇದೆ. ಇನ್ನು ಕೂಡ ಸ್ವಾತಿ ಓಟಗಳು, ಎಕ್ಸ್ಟ್ರಾ ಓಟಗಳು ಕೊಡಬಾರದು ಈ ಆ ನಿಟ್ಟಿನಲ್ಲಿ. ಈಗ 2ನೇ ಬಾರಿ ಬೌಂಡ್ರಿ ದಾಖಲಾತಿ. पूर्वज अगर ये मैच को जीतना है तो थोड़ा वाइड गेंद लेने की कोशिश करना जरूरी है। लगातार 2 गेंदों में प्रहार किया विकेट की दिशा में, वहां पर बाउंड्री हासिल करते हुए थोड़ी सी क्रिकेट खेलना पड़ेगा। स्टंप के छोड़ के यहाँ पर आउटसाइड यहाँ पे मारने की कोशिश भी करना पड़ेगा ताकि बॉलर बॉल करे। यहाँ पर केवल 3 गेंद अभी तक शेष रखना पड़ेगा। यहाँ पर टीम का स्कोर भी पहुंच चुका है 49 पर, 50 रन पर। कुंदापुर अभी तक 50 रन बढ़ चुके हैं इनिंग्स में। स्वाति के लिए, स्वाति का ये गेंद वहां पर काफी जबरदस्त प्रहार, वहां पर बाउंड्री। ಈ ರೀತಿಯ ಹೊಡೆತಗಳು ಗೆಲುವಿನ ಅಂತರವನ್ನು ಸ್ವಲ್ಪ ಹತ್ತಿರ ಮಾಡಿಕೊಳ್ಳಬಹುದು, ಹೊರತು ವಿನಃ ಪಂದ್ಯಾಟವನ್ನು ಜಯಿಸುವಂತೆ ಬಹಳಷ್ಟು ಕಷ್ಟಕರವಾಗಿರ್ತಕ್ಕಂಥ ಹೋಗ್ತಾ ಇದೆ. 54ಕ್ಕೆ ಓಟಗಳು ಬಂದರೂ ಕೂಡ ಈ ಹಂತದಲ್ಲಿ ಮತ್ತೆ ಸ್ವಾತಿ ಉತ್ತಮ ರೀತಿಯ ಹೊಡೆತ ಬಿಡುವಿಕೆ ಮೇಲ್ಭಾಗಕ್ಕೆ ಬೌಂಡ್ರಿ ಬರ್ತಾ ಇದೆ. ಸೆಮಿಫೈನಲ್ ಈ ಹಂತದಲ್ಲಿ ಸ್ವಲ್ಪ ಮಟ್ಟಿನಲ್ಲಿ ಮಂದಗತಿಯ ಆರಂಭಿಕೆ ಕಂಡುಕೊಳ್ತಾ ಇದೆ. 58ಕ್ಕೆ ಬರ್ತಾ ಇದೆ, ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ. ಬೌಂಡ್ರಿಗಳ ಸಂಖ್ಯೆ ಗೆಲುವಿನ ಅಂತರವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಬಹುದು, ವಿನಃ ಗೆಲುವು ಸಾಧಿಸುವಂತದ್ದು ಬಹಳಷ್ಟು ಕಷ್ಟಕರವಾಗಿರ್ತಕ್ಕಂಥ ವಿಚಾರವಾಗ್ತದೆ. ನಿರಂತರವಾಗಿ ಅದೇ ಮಾದರಿ ಕುಂದಾಪುರ ಫ್ರೆಂಡ್ಸ್ ಬಹಳಷ್ಟು ಪ್ರಯತ್ನವನ್ನು ಮಾಡುವುದರ ಮುಖಾಂತರವಾಗಿ ಯಶಸ್ವಿ ಕ್ರೀಡಾಕೂಟವನ್ನು ಆಡ್ತಾ ಇದೆ. ಈಗ ಮೆನ್ಸ್ ಸೆಮಿಫೈನಲ್ ಪಂದ್ಯಾವಳಿ ಈಗ ಅಂಕಣದ ಒಳಭಾಗಕ್ಕೆ ಬರ್ತಾ ಇದೆ. ಈ ರೀತಿಯಾಗಿ ಫೈನಲ್ಗೆ ಲಗ್ಗೆ ಇಟ್ಟಿರ್ತಕ್ಕಂಥ ಒಂದು ತಂಡ ಅಂತ ಹೇಳಿದ್ರೆ ಜೈ ಕರ್ನಾಟಕ. ಕಂಗ್ರ್ಯಾಚುಲೇಷನ್ ಜೈ ಕರ್ನಾಟಕ. ಬಹಳಷ್ಟು ಸುಂದರ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಕುಂದಾಪುರ ಫ್ರೆಂಡ್ಸ್ಗಳು ಇವತ್ತಿನ ದಿನ ಯಶಸ್ವಿ ಆಟವನ್ನು ಆಡಿದ್ರು. ಇವರಿಗೆ ಕೂಡ ಅಭಿನಂದನೆಯನ್ನು ಕೊಡ್ತಾ ಇದ್ದೇನೆ. ಪ್ರಯತ್ನಕ್ಕೆ ಪ್ರತಿಫಲ ಮಾತ್ರ ದೊರಕ್ತಾ ಇಲ್ಲ. ಜೈ ಕರ್ನಾಟಕ ಮೊದಲ ಫೈನಲಿಸ್ಟ್ ಆಗಿ ಲಗ್ಗೆಯನ್ನು ಫೈನಲ್ಗೆ ಇಡ್ತಾ ಇದ್ದಾರೆ. ನಮ್ಮ ತೀರ್ಮಾನಕಾರರು ಇವತ್ತಿನ ದಿನ ಬಹಳಷ್ಟು 25ಕ್ಕೂ 30ಕ್ಕೂ ಬಹುಶಃ ಅಧಿಕ ಪಂದ್ಯಾಟಕ್ಕೆ ತೀರ್ಮಾನಕಾರಿಕೆಯನ್ನು ಮಾಡಿದ್ದಾರೆ ಸುರೇಂದ್ರ ಮತ್ತು ಕಮಲ್ ಅವರು. ಬೆಳಗಿನ ಜಾಮದಿಂದ ನಿರಂತರವಾಗಿ ಈ ರೀತಿ ನಾನು ಮೊದಲನೇ ಬಾರಿಗೆ ನೋಡ್ತಾ ಇದ್ದೇನೆ. ನಮ್ಮ 2 ತೀರ್ಮಾನಕಾರರು ನಿರಂತರವಾಗಿ ಪ್ರತಿ ಪಂದ್ಯದಲ್ಲಿ ಕೂಡ ತೀರ್ಮಾನಕಾರರಿಗೆ ವಿಶಿಷ್ಟ ಅಭಿನಂದನೆಯನ್ನು ಕೂಡ ಹೇಳ್ತಾ ಇದ್ದೇನೆ. ಕಮಲ್ ಮತ್ತೆ ಸುರೇಂದ್ರ ನಮ್ಮ ಅಫಿಷಿಯಲ್ ತೀರ್ಮಾನಕಾರರು ಬೆಳಗಿನ ಜಾಮನೆಯಿಂದ ಇನ್ನೂ ಕೂಡ ಅಂಕಣದ ಒಳಭಾಗದಲ್ಲೇ ಇದ್ದಾರೆ. ಇವರಿಗೆ ವಿಶಿಷ್ಟ ಅಭಿನಂದನೆ ಕೂಡ ನಾನು ಹೇಳ್ತಾ ಇದ್ದೇನೆ. ಹೆಚ್ಚು ಕಡಿಮೆ 25-26 ಪಂದ್ಯಾಟಗಳಿಗೆ ನಿರಂತರ ಅಂಪೈರಿಂಗ್ ಮಾಡಿರ್ತಕ್ಕಂಥ ಕೀರ್ತಿ ಸುರೇಂದ್ರ ಮತ್ತೆ ಕಮಲ್ ಅವರು. तारीफ काबिल अंपायर से यहाँ पर सुबह साढ़े 9 के अंदर प्रवेश किया था, अभी तक मौजूद है के अंदर। कुल मिलाकर 25 या 26 मैच का कमेंटेटर अंपायरिंग करते हुए यहाँ पर इसके साथ ऑफिशियल अंपायर हमारे
मैं उनको दाद देना चाहता हूँ, काफी जबरदस्त अंपायरिंग करते हुए आखिरी यहाँ पर मेंस क्रिकेट का पहला सेमीफाइनल अंकड़ के अंदर। मेरा साथी कमेंटेटर प्रीडा सिक्वेरा मेरे साथ यहाँ पर मौजूद है। आगे वाला कमेंट्री अंग्रेजी भाषा में यहाँ पर आंग्ल ಭಾಷೆಯಲ್ಲಿ ಮುಂದಿನ ವೀಕ್ಷಕ ವೀರರಿಗೆ ನನ್ನ ಜೊತೆಗೆ ಫ್ರೀಡಾ ನನ್ನ ಜೊತೆಗೆ ಇದ್ದಾರೆ. ಮುಂದುವರಿಸಿ ಮೇಡಮ್. Thank you, Mr. Masood. Ladies and gentlemen, once again a very good evening to all of you who have gathered here for we are going to begin the first semi-final of the men's cricket tournament. We have your Tuluvas Super Kings versus RD, the first semi-men. Umpire, are you ready? Scorer ready? Players ready? Let's begin. The bowler is Ajinas. Nitin at the striker end. Here we go, Ajinas. Right up the wicket this time. Straight in the hands of the fielder. Nitin at the striker end, Anil at the non-striker end. Ajinas the bowler, right on the wicket this time. Totally beaten the fielder. A super piece of field bowling by Ajinas. Once again, here he goes. Right on the wicket this time to Nitin. Straight down the ground at the hands of Ranjit. A good piece of bowling. Once again, Ajinas. Right on the wicket this time. He finds a gap. And the boundary comes in. Once again, here he goes, Ajinas. Right on the wicket into this time. Right down to the wicket keeper. It's wide. And the score is 5 runs. Once again, Ajinas. Right on the wicket, Nitin this time. Straight down the middle. A good piece of fielding by the wicket keeper. Fantastic bowling by Ajinas till now. Again, here he goes. Ajinas to Nitin. Again, he finds the gaps. And it's a boundary. At the end of the over, the score is 9 runs. We have Ranjit now as the bowler. Anil at the striker end this time. Right on the wicket this time. Ranjit to Anil. Straight in
the hands of the fielder. Anil wanted a single, but Nitin said no, no. One more time, here he goes, Ranjit to Anil this time. Anil finds the gaps and it's a boundary. Once again, Ranjit this time to Anil. Straight on the ground. A super shot. Oh, that's a sweet little spectator. The umpire got carried away by the cute little spectator. Once again, here he goes, Ranjit to Anil. Straight in the hands of the fielder, comfortably. Here he goes, Ranjit. One more time to Anil this time. What? I believe all is fine. A very good piece of butt. In vain, it's a boundary. Smart and cheeky. Isn't it land? Sampath. One more time, here he goes, Ranjit. Right on the wicket this time to Anil. Straight down to the commentary box. With that, Anil is out. Ratish comes in. Ratish, the new batsman at the non-striker end. Here comes a bowler, Naveen Shetty. Here he goes, Naveen Shetty, right on the wicket in it. Straight in the hands of the fielder of Ranjit. Once again, here he goes, Naveen to Nitin. And this time, he finds a gap. That's a super shot by Nitin, resulting in a boundary, and the score is 25. Once again, here he goes, Naveen. Right on the wicket to Nitin. Hands off the wicket keeper. One more time, this time Nitin finds a gap and Samandre. And the score is 29. Here he goes, right on the wicket. This time, a little bit of misfielding, resulting in a boundary. So boundaries flowing in by Nitin, left and right. Requesting the Supernova players to kindly report behind the commentary box. Supernova players, kindly report behind the commentary box.
That's a good piece of fielding by Ajnas. At the end of the over of Naveen Shetty, the score is 33. Ladies and gentlemen, once again a very good evening. We are witnessing the first semi-finals of the men's cricket between the Ardis and the Kodla Super Kings. The score for now is 33. With the loss of 1 wicket. And the bowler now is Arjun. Arjun the bowler, Ratish at the striker end. Right arm round the wicket this time to Ratish. It's an out. Ratish in and now Ratish is out. That was a suicidal run out. Not at all required. The new player at the non-striker end is Ajay. Right arm wrong wicket this time. Ajay to Nitin. In the hands of the fielders. He tried to once again the cheeky shot. Once again, here he goes. Arjun to Nitin. Straight to the ground. Helicopter shot. Resulting in a boundary. And the score is 37. Once again, here he goes. Arjun, right arm down the wicket to Nitin. And it's a boundary. Boundaries flowing in for Nitin, the ball Arjun, a bit of pressure on him. Here he goes once again to Nitin. It's a foul. Mr. Sunil and Mr. Manjurat, the team of Supernovas, kindly report behind the commentary desk. Mr. Manzoor and Mr. Sunil. Mr. Sunil, Mr. Manzoor, paging for Mr. Sunil, Mr. Manzoor to report kindly behind the commentary desk. At the end of the first innings, the score is 46, 47 to win. 46 is the score, 47 to win. TJ Bharat, over to you. Requesting Sachi versus Supernova captains for the toss. Sachi players captain versus Supernova players captain for the toss.
The second semi-final is Sachi and Supernova, captain for the toss. Sunil Supernova, kindly report behind the commentary desk. Mr. Sunil. Umpire ready, scorer ready, players ready. Let's begin. Here we go. Riyaz. Right on the wicket this time. Sachi has won the toss and elected to field. Here we go, Riyaz once again. Right on the wicket, 2. And it's a boundary. Ratish with a piece of advice to Riyaz. Mr. Manzoor, kindly report to behind the commentary desk. Mr. Manzoor. Paging for Mr. Manzoor. Here we go, Riyaz once again. Straight what a good piece of fielding by Riyaz. He stopped a couple of runs. Ranjit not happy with it. Once again, here we go, Riyaz. Right on the wicket.